ಈಟ್ ಬೋರ್ಲುದ ಕಾರ್ಯಕ್ರಮ ನಮ್ಮ ಪುತ್ತೂರು ಒಂದು ಡೋಕೆ ಮಾತ್ರೆಗಳ ನಮಸ್ಕಾರ. ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ವೇದಿಕೆಗಳ ಪರ ಮಾತೆಲ್ಲ ರೆಡಿ ಉಳ್ಳಾರಾ? ನಮಸ್ಕಾರ ಮಾತ್ರೆಗಳ ನಮಸ್ಕಾರ. ನನ್ನ ಕೆಲವೇ ಪೊರ್ತುಡು GL ಆಚಾರ್ಯ ಜುವೆಲರ್ಸ್ ಪ್ರೆಸೆಂಟ್ಸ್ ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಪನ್ಪನಂಚಿನ ಬಾರಿ ಪೊರ್ಲದ ಒಂಜಿ ಕಾರ್ಯಕ್ರಮ ಕೆಲವೇ ಪೊರ್ತುಡು ನಡಪೆರೋಂಡು ಏರ್ನ ಮಂಡೆಗೆ ಒಂಜಿ ಟೈಟಲ್ ಪೋಪುಂಡು ಬಂದು ನಾವು ಮಾತೆಲ್ಲ ಕಾತದು ತೋಡು ಕೆಲವೇ ಪೊರ್ತು ಪನಗ ಕೇವಲ ಒಂಜಿ 5 ನಿಮಿಷದ ಉಲೈ ಬಾರಿ ಪೊರ್ಲುದ ಕಾರ್ಯಕ್ರಮ ನಿಕಲು ಮಾತೆಲ್ಲ ಪುತ್ತೂರ್ದಾಗಲು ಕಾತೊಂದಿಪ್ಪುನಂಚಿನ ಬಾರಿ ಮಲ್ಲ ಕಾರ್ಯಕ್ರಮ ಕೆಲವೇ ಪೊರ್ತುಡು ಶುರುವಾವರೆ ಉಂಡು. ನಮಸ್ಕಾರ. ಹೆಲೋ ಎವ್ರಿವನ್, ಎಲ್ರಿಗೂ ಕೂಡ ನಮಸ್ಕಾರ. ನವರಾತ್ರಿ ಮುಗೀತು, ಇನ್ನೂ ಕೂಡ ಎನರ್ಜಿ ಬರಲಿಲ್ವಾ ಅಂತ. ನವ ಶಕ್ತಿಯರ ಎನರ್ಜಿ ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ. ಸೊ ಎಲ್ರಿಗೂ ಕೂಡ ನಮಸ್ಕಾರ. ಕೇಳಿಸಲ್ಲ, ಸಂಜೆ ಎಲ್ಲರೂ ಕೂಡ ಟೀ ಕುಡಿದು ಬರಲಿಲ್ವ, ಎನರ್ಜಿ ಇಲ್ವಾ ಅಂತ, ಅಥವಾ ಟೀಯಲ್ಲಿ ಸ್ವಲ್ಪ ಸಕ್ಕರೆ ಕಮ್ಮಿ ಇತ್ತಾ? ಎಲ್ಲರ ಮುಖ ಚಪ್ಪೆ 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 ಉಂಡು, ಮಾತನ್ನೆಲ್ಲ ಮೊನ್ನೆ ಚಪ್ಪೆ ಚಪ್ಪೆ ಉಂಡು. ನಾನೇ ಕತೆ ನವರಾತ್ರಿ ಮುಗ್ಗಿಂಡು ದೇವಿರು ಪೋಯರು ಬಂದು ಬೇಜಾರ ಒಂದುಂಡ. ನೆಕ್ಸ್ಟ್ ಇಯರ್ ಕೂಡ ಬರ್ಪೇರು ಆತ ಎನರ್ಜಿನ ಪತ್ತೊಂದು. ಓಕೆ, ಮಾತೆಲ್ಲ ಅವರ ನಮಸ್ಕಾರ ಅಂದು ಜೋರಾದ ಬಂದು ಈದ್ ಬೋರ್ಲುದ ಕಾರ್ಯಕ್ರಮ ನಮ್ಮ ಪುತ್ತೂರು ಒಂದು ಓಕೆ ಮಾತ್ರೆಗಳ ನಮಸ್ಕಾರ. ಓಕೆ, ಇದು ಮಾತೆಲ್ಲ ರಡ್ಡು ಕೈಲ್ಲ ಮಿತ್ತದಿರ್ಪಿಲ್ಲ ತುಕ ರಡ್ಡು ಕೈಲ್ಲ ಕುಲ್ದಿನಕ್ಲು ಉಂಟು ದಿನಕ್ಲು ಮಾತಿಲ್ಲ. ರೈಸ್ ಯೋರ್ ಹ್ಯಾಂಡ್ಸ್. ಎಸ್, ರಡ್ಡು ಕೈಲ್ಲ. ಓಕೆ, ದಾಲೆ ಇಜ್ಜಿ 1 2 3 ಪಂಪು ಏತು ಚೂರು ಅಪ್ಪಡ ಆತು ಚೂರು ಕೈ ಚಪ್ಪಳೆ ಕೊರುಡು ಆತೆ ಸಿಂಪಲ್. ಓಕೆ, ಆಯ್ತು ಬೊಬ್ಬೆ ಪಾಡ್ರೆ ಪಡ್ಪುನಕ್ಲು ಬೊಬ್ಬೆ ಪಾಡೋಲಿ, ಅಂಚನೆ ವಿಸಿಲ್ ಪಾಡ್ರೆ ಪಡ್ಪುನಕ್ಲು ವಿಸಿಲ್ಲ ಪಾಡೋಲಿ. ಓಕೆ, ಏನು ಕೈ ಏರಗ್ಲ ತಿತ್ತು ಪಾಡ್ರೆ ಬಂತಿச்சு ಮಾತೆಲ್ಲ ತಿತ್ತು ಬಾರ್ದು ಕೊಲ್ದಾರೆ. ಓಕೆ, ರೈಸ್ ಯೋರ್ ಹ್ಯಾಂಡ್ಸ್. ಕೈ ಮೀತು ಮಲ್ಪಲೆ ಮಾತೆಲ್ಲ. ಓಕೆ ಓಕೆ, ದೆನ್ ಆನ್ ದಿ ಕೌಂಟ್ ಆಫ್ 3 2 1. ಎಸ್, ಮಲ್ಲೆಜ್ಜಿ ತಕ್ಕ ಮಟ್ಟಿಗೆ ಎನರ್ಜಿ ಉಂಡು. ಓಕೆ, ಒವೇ ಒಂಜಿ ಕಾರ್ಯಕ್ರಮ ಶುರುವಾವುಡಂಡ ದೇವರನ ಆಶೀರ್ವಾದದ ಒಟ್ಟುಗ ಒಂಜಿ ಪೊರ್ಲುದ ಕಾರ್ಯಕ್ರಮ ಶುರುವಾವುಡು. ಅಂಚಾದಿಪ್ಪುನಗ ನಮಕ್ ಗೇನ ಪುಟ್ಟಿನಂಚಿನ ಪೊರ್ತುಡು ನಮ್ಮ ಕೇಂದಿನಂಚಿನ ಸುರುತ ಪದ ತುಳುತ್ತ ನಮ್ಮ ಇಲ್ಲ ಬರಿತ ಗಂಡಡು ನೇಜಿನಂಚಿನ ಪಂಚೋಬುಲ್ ನಾವು ಫೇಲದ ಸ್ವರಕ್ಕಲು ತುಳುತ್ತ ಸಿರಿಸಿಂಗಾರದ ನೇಮ ಕೊಲಗು ಪೊಯ್ನಂಚಿನ ಪೊರ್ತುಡು ನಾವು ಭಕ್ತಿಡು ದೈವದ ಬಾಯ್ದು ಕೇಂದಿನಂಚಿನ ಮದಿಪು ತುಳುತ್ತ ಎಂಚಿತ್ತಿನ ಸಂಸ್ಕೃತಿದ ವರ್ಣನೆ ಮಲ್ಪರೆ ಸರಣಾಲಯದ ಮಹಾಶೇಷಗ್ಲ ಅಸಾಧ್ಯ ಹೆಜ್ಜಿಗೆ ಅಂಚದಿಪ್ಪುನಗ ಮೂಷಿಕ ವಾಹನ ಮೋದಕ ಹಸ್ತ ಚಾಮ್ರಗಣ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ವಿಘ್ಲೋನ ಅಧಿಪತಿ ಆಯನಂಚಿನ ಆನೆ ಮೋನೆದ ಗಣಪತಿಯನ್ನು ಮನಸಾರೆ ಸುಗಿತೊಂದು ಮತ್ತೆಂಚಿ ಮಾತಾ ಹಿರಿಯ ಕಿರಿಯ ಬಂದುಲೆಡೆ ಒಂಚು ಪೊರ್ಲುದ ಕಾರ್ಯಕ್ರಮ ಶುರು ಮಲ್ಪರೆ ನಿಖಲ ಮಾತರ್ನಲ್ಲ ಆಣವನು ಕೇಳೊಂದಿಲ್ಲ. ಸೊ ಗೈಸ್, ಆರ್ ಯು ರೆಡಿ? ಎಸ್ ಆರ್ ನೋ, ಆರ್ ಯು ರೆಡಿ? ಎಸ್, ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಬಾರಿ ಪೊರ್ಲುದ ಒಂಚಿ ಟೈಟಲ್ ಉಂಡು. ಒಂದು ಏನಿತ್ತ ಕಾರ್ಯಕ್ರಮ ಅವರ ಜೋರ ಏನಂಚಿನ ಕೈ ದಾಟಿ ಬರಡು ನಮ್ಮ ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ. GL ಆಚಾರ್ಯ ಪನ್ನಗ ಏರೆಗೂ ಗೊತ್ತಿಜ್ಜಿ ಪನ್ಲೆ ನಮ್ಮ ಪುತ್ತೂರ ಆವಡು, ಸುಳ್ಯ ಆವಡು, ಹಾಸನ ಆವಡು, ಮುಡಬಿದ್ರೆ ಆವಡು, ಅಂಚನೆ ದೂರದ ಕೊಡಗುಡ ಆವಡು ಮಾತ ಕೊಡಿಡ್ಲ ಇಪ್ಪು ನಂಚಿನ ಒಂಜಿ ಬಾರಿ ಪುಗರ್ತಿ ಪಡೆ ನಂಚಿನ ಒಂಜಿ ಜ್ಯುವೆಲರಿ ಬ್ರ್ಯಾಂಡ್ ಖಂಡಿತವಾದ್ಲ. ಇನಿ ನಮ್ಮ ಪುತ್ತೂರು ಮಲ್ಲ ಬಿಲ್ಡಿಂಗ್ ತೋಚುಂಡು ಐತೊಟ್ಟು ಕೊಂಚ ಮಲ್ಲ ಮೊಲ್ಲ ತೋಚುಂಡು ನಮ್ಮ ಮಾತಿರ್ಲಿ ನಿಬತ್ತು ಸೇರುಡಂಡಲ ಹಾಕಲೇ ಕಾರಣದ ಬನಗ ಪೊರ್ಲುದ ಕಾರ್ಯಕ್ರಮನ ಆಯೋಜನೆ ಮಲ್ದೇರು ಒಂಜಿ ಪ್ರತಿಭೆಯನ್ನು ಒಟ್ಟು ಪಾಡ್ದು ಐಟ್ ಏರು ಮಸ್ತ್ ಶೋಕು ಟ್ಯಾಲೆಂಟ್ ಮಾತದೂದು ಇನಿ ಒಂಜಿ ಗರ್ಲ್ಗ ಒಂಜಿ ಟೈಟಲ್ ದಿಕ್ಕು ನಂಚಿನ ಬಾರಿ ಪೊರ್ಲುದ ಪೊರ್ತು ಈಗಲ್ ಮಾತಿರ್ಲಿ ಒಂಜಿ ಕಾರ್ಯಕ್ರಮಕ್ಕೆ ಸೇರ್ದ ನಂಚಿನ ಮಾತಿರೆಗ್ಲ ಕುಡೋರನ ನೋರೆ ಒಂಜಿ ಪೊರ್ಲುದ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊಂಡು ಬತ್ತಿನ ಮಾತು ಬಿನ್ನೆರೆಗ್ಲ ಕುಡೋರೆ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊಂಡು ಇನ್ನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇಪ್ಪು ನಂಚಿನ GL ಆಚಾರ್ಯ ಜುವೆಲರ್ದ ಬಲರಾಮಾಚಾರ್ಯ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ರಾಜಿ ಬಲರಾಮಾಚಾರ್ಯ ಅವರು ಕೂಡ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವೇದಾ ಲಕ್ಷ್ಮೀಕಾಂತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸುಧನ್ವ ಆಚಾರ್ಯ ಹಾಗೆಯೇ ಅವರ ಮಿಸಸ್ ಮೇಘಾ ಶಂಕರ್
ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ತಡ ಮಾಡದೆ ಇವತ್ತಿನ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು. ನಾನು ಆಗ್ಲೇ ಹೇಳಿದೆ, ದೇವರ ಆಶೀರ್ವಾದವಿಲ್ಲದೆ ಯಾವುದೇ ಕಾರ್ಯಕ್ರಮ ಶುರು ಆಗುದಿಲ್ಲ. ಹಾಗಾಗಿ ಇವತ್ತಿನ ಅದ್ಧೂರಿಯಾದಂತಹ ಕಾರ್ಯಕ್ರಮ ಕೂಡ ನವರಾತ್ರಿ ಮುಗಿದ್ರೂ ಕೂಡ ನವರಾತ್ರಿಯ ವಿಶೇಷತೆಯನ್ನು ಮತ್ತೊಮ್ಮೆ ಈ ಒಂದು ವೇದಿಕೆಯಲ್ಲಿ ತನ್ನ ನೃತ್ಯದ ಮೂಲಕ ಪ್ರದರ್ಶಿಸಲು ನಮ್ಮ ಪುತ್ತೂರಿನ ಮಣ್ಣಿನ ಪ್ರತಿಭೆ ಅವರೀಗ ವೇದಿಕೆಗೆ ಬರ್ತಾ ಇದ್ದಾರೆ. ದಟ್ ಈಸ್ ನನ್ ಅದರ್ ದ್ಯಾನ್ ಆದಿತಿ MS. So ladies and gentlemen, put your hands together for Aditi MS. नंदिनी नंदित मेदिनी विश्वविनोदिनी नंदनुते गिरिवरविंध्य शिरोधिनि वासिनि विष्णुविलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि कर्षरते भुवनपोषिणि शङ्करतोषिणि कल्मषमोषिणि घोषरते अनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय जप्य जये जय शब्दपरस्तुति तत्पर विश्वनुते गण गण भिञ्जिमि भृङ्कृतनूपुर सिञ्चितमोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकवर्दिनि शैलसुते गिरिनन्दिनि नन्दित मेदिनि विश्वविनोदिनि नन्दनुते गिरिवरविंध्य शिरोधिनि वासिनि विष्णुविलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते ಎಸ್, ಖುಷಿಯ ವಿಚಾರ ಏನಂತ ಹೇಳಿದರೆ, ನಾನು ಕೇಳದೆ ಕ್ಲಾಪ್ಸ್ ಕೊಟ್ರಲ್ಲ, ಅದು ತುಂಬ ಖುಷಿ ಆಯಿತು. ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನೀವೆಲ್ಲರೂ ಕೂಡ ಕಾಯ್ತಾ ಇರೋದು ಯಾವಾಗ ಹುಡುಗಿರೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ವೇದಿಕೆಗೆ ಬರ್ತಾರೆ, ಯಾರಾಗ್ತಾರೆ, ಆ ಟೈಟಲ್ ಯಾರ ತಲೆಗೆ ಹೋಗುತ್ತೆ ಅನ್ನೋದನ್ನು ನೀವು ಕಾಯ್ತಾ ಇದ್ದೀರಾ. ಅದಕ್ಕಿಂತ ಮೊದಲೇದಾಗಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕೆ ಇದೆ. ಸೊ ಇನ್ನು ಮುಂದೆ ಒಂದು ಡ್ಯಾನ್ಸ್ ಆಯಿತು. ಡ್ಯಾನ್ಸ್ ಆಯ್ಬೇಕು ಒಂಜಿ ಸಾಂಗ್ ನಮ್ಮ ಕೆನೊಂದೇ ಬರೋಡ ಹಾಕೊಂಡು. ಸೊ ಬ್ಯೂಟಿಫುಲ್ ಆಯ್ನಂಚಿನ ವಾಯ್ಸ್, ದ ಬ್ಯೂಟಿಫುಲ್ ಆಯ್ನಂಚಿನ ಗರ್ಲ್ ನವ್ಯ ವೇದಿಕೆದ ಮಿತ್ತು ಬರೋಂದುಲ್ಲೇರು. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ನವ್ಯ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ
ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು ನವ್ಯ. ಓಕೆ, ಸೊ ಕಾರ್ಯಕ್ರಮ ಮುಂದುವರಿತಿದ್ದಂಗೆ ಇಲ್ಲಿ ಕೆಲವೊಂದು ಕ್ವಶನ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಕ್ವಶನ್ ಬರೋಂದೇ ಇಪ್ಕೊಂಡು ಏರೆಗೆ ಆನ್ಸರ್ ಮನ್ಪೋಲು ಅಕ್ಲಿಗೆ ನಮ್ಮ ಜಿ ಎಲ್ ಆಚಾರ್ಯದ ಕಡೆ ಹಿಡ್ದು ಸ್ಪೆಷಲ್ ಆಯ್ರಂಚಿನ ಪ್ರೈಸ್ ಉಂಡು. ಏರ್ ಕರೆಕ್ಟ್ ಫಸ್ಟ್ ಬತ್ತದ ಇಡೆಗೆ ಆನ್ಸರ್ ಮನ್ಪೋರು ಅಕ್ಲಿಗೆ ಪ್ರೈಸ್ ಆನ್ ಸ್ಪಾಟ್ ನಮ್ಮ ಕೊರ್ಪ. ಸೊ ಬತ್ತಿನಂಚಿನ ಮಾತು ಬಿನ್ನೇರಿ ಏರ್ಲ ಖಾಲಿ ಕೈಟಿನಿ ಇಲ್ಲಗ ಪೋಪುಜರ್ ನಮ್ಮ ಜಿ ಎಲ್ ಆಚಾರ್ಯದ ಕಾರ್ಯಕ್ರಮಕ್ಕೂ ಬೈದರು. ಆಬ್ವಿಯಸ್ಲಿ ದಾದಂಡಲ ಕೈಟ್ ರಿಟರ್ನ್ ಇಲ್ಲಗ ಪತ್ತೊಂದು ಪೋಪರ್. ಸೊ ಸುರುತ್ತ ಪ್ರಶ್ನೆಗೆ ರೆಡಿ ಉಲ್ಲರ ಮಾತೆಲ್ಲ. ಆರ್ ಯು ರೆಡಿ? ಇದು ಏರು ಮಾತು ಆನ್ಸರ್ ಮನ್ಪೋರು ಹೆಂಗೆ ಕೊರ ಕಾಯ್ದರ್ಪ್ಲೆ ತುಕ ತೂಕೈತೆ ಏರು ಮಲ್ಬೇರು ಬಂದು. ಸೊ ಮೊದಲೇ ಕ್ವಶನ್, ಜಿ ಎಲ್ ಆಚಾರ್ಯ ಪ್ರಥಮವಾಗಿ ತನ್ನ ಮಳಿಗೆಯನ್ನು ಪುತ್ತೂರಿನಲ್ಲಿ ಯಾವ ವರ್ಷದಲ್ಲಿ ಪ್ರಾರಂಭಿಸಿತು? ಇಲ್ಲಿಗೆ ಬಂದು ಆನ್ಸರ್ ಮಾಡಬೇಕು. ಸೂಕ್ತ ವರ್ಷ ಏಪ ಪ್ರಾರಂಭ ಆಂಡ್ ನಮ್ಮ ಜಿ ಎಲ್ ಆಚಾರ್ಯ ಜುವೆಲರ್ಸ್. ಓಡ್ಕೊಂಡು ಕೂಡ ಬರ್ಬೋದು, ಹೆಂಗೂ ಬರ್ಬೋದು, ಬಟ್ ಇಲ್ಲಿ ಬಂದು ಆನ್ಸರ್ ಮಾಡಬೇಕು. ಸೊ ರೈಟ್ ಆನ್ಸರ್ ಆದರೆ ನಮ್ಮ ಜಿ ಎಲ್ ಆಚಾರ್ಯ ಕಡೆ 1957 ಕೋರ್ಟ್ ರೋಡ್ ಪುತ್ತೂರಿನಲ್ಲಿ. ಓಹ್, ರೈಟ್ ಆನ್ಸರ್. ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇತ್ತು, ಅದಕ್ಕೂ ಕೂಡ ಅವರ ಆನ್ಸರು ಆಲ್ರೆಡಿ ಹೇಳಿಬಿಟ್ರು. ನಿಮ್ಮ ಹೆಸರು ಮ್ಯಾಮ್? ಪಾರ್ವತಿ ಶ್ರೀಧರ್. ಪಾರ್ವತಿ ಶ್ರೀಧರ್ ಅವರಿಗೆ ಒಮ್ಮೆ ಜೋರಾದಂತಹ ಚಪ್ಪಾಳಿ ಬರಲಿ. ನಿಂತ್ಕೊಳ್ಳಿ. ಬಲರಾಮಾಚಾರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ನಾವು ಹೇಳಿದ್ವಿ ಈಗಲೇ ಆನ್ ಸ್ಪಾಟ್ ನಮ್ಮ ವಿನ್ನರ್ಸ್ ಯಾರಿದ್ದಾರೆ ಅವರಿಗೆ ಬಹುಮಾನ ವೇದಿಕೆಯಲ್ಲೇ ಸಿಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಮಾತಿಲ್ಲ, ನಿಖಲ್ ರೆಡಿ ಅವಡು. ಓಕೆನಾ? ನಾಲೆಜ್ ಕ್ವಶನ್ ಬರೋಂದಿತ್ತು ನಾಕನೆ ಬರೆಕ್ಟು ಉಂಟೆರಂಡ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಸೊ ಇತ್ತನಗೇನು ಜಿ ಕ್ವಶನ್ ಬೊಕ್ಕಕ್ಕೇನು. ಓಕೆ, ಸೊ ಈಗ ನಮ್ಮ ಪುತ್ತೂರಿನ ಇನ್ನೊಂದು ಅದ್ಭುತವಾದಂತಹ ನೃತ್ಯ ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ಪುತ್ತೂರಿನಲ್ಲಿ ಅಲ್ಲದೆ ವಿವಿಧ ಭಾಗಗಳಲ್ಲಿ ತಮ್ಮ ನೃತ್ಯದ ಮುಖಾಂತರ ಎಲ್ಲರ ಮನಸ್ಸನ್ನು ಸೆಳೆದಂತಹ ನೃತ್ಯ ತಂಡ ದಟ್ ಈಸ್ ಡಿ ಝೋನ್ ಪುತ್ತೂರ್. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಡಿ ಝೋನ್ ಪುತ್ತೂರ್. आशिकाना है सीरत मेरी, आशियाना है मेरे इरादे, जादूआना है माया मेरी। अभी ये अंग है सारी कलंक है, आए न ये पूरी पास। बैठी मलंग है फुर्दू दबंग है, खोले ये अब दिल की रास। आगे सबसे बेस बकते पानी। I want just you, I want just you, baby, I want just you. I want just you, I want just you, baby, I want just you. I want just you, I want just you, baby, I want just you. I want just you, I want just you, baby, I want just you. पाने दिन हाइट है, लूज कैरेक्टर बैंड टाइट है, पुत्र वैसे वाले डैड का हर दिन तेरा फ्राइडे नाइट है। चल दिखा जरा जो तेरा डांस मूव है, काहे का एटीट्यूड है, स्वैग ये झूठ मूठ है। होते आप फिरते मेरे लेफ्ट राइट, सुन तेरे जैसे लाख फलाना ठुमका ठुमका ठुमका। शो मी द ठुमका दा 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 ठुमका दा 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 ठुमका दा 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 दा। Show me the ठुमका दा 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 ठुमका दा 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 ठुमका दा 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 ठुमका। ಚೆಕ್. ಅವರ ಜೋರ
ನಂಚಿನ ಕೈ ಚಪ್ಪಾಳಿ ಬರೋಡು ಡೀಸೋನು ಪುತ್ತೂರು ನಮ್ಮ ಊರು ದಾಖಲೆ ಸೊ ನಿಖಲ್ನ ಒಂಚೂರು ಸಪೋರ್ಟ್ ನನ್ನೆಲ್ಲ ಮಸ್ತ್ ಬೋರ್ಡು ಓಕೆ ಸೊ ಐತೆ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ವೇದಿಕೆಗೆ ಬರ್ಪು ಹಿಡಿದು ವಿ ಹ್ಯಾವ್ ಎನದರ್ ಕ್ವಶನ್ ಒಂಚೂರು ಟ್ರಿಕ್ಕಿ ಕ್ವಶನ್ ಸೊ ಕರ್ನಾಟಕದ ಸ್ಟೇಟ್ ಇಂಬ್ಲೆನ್ ರಾಜ್ಯದ ಮೊಹರು ಚಿನ್ನಾಭರಣವಾಗಿ ಉಪಯೋಗಿಸುತ್ತಾರೆ ಈ ಆಭರಣ ಜಿಎಲ್ನಲ್ಲಿ ಲಭ್ಯವಿದೆ ಈ ಆಭರಣದ ಹೆಸರೇನು ರಾಜ್ಯದ ಮೊಹರು ಚಿನ್ನಾಭರಣವಾಗಿ ಉಪಯೋಗಿಸುವಂತಹ ಆಭರಣ ಜಿಎಲ್ನಲ್ಲಿ ಲಭ್ಯವಿದೆ ನಮ್ಮ ಜಿಎಲ್ ಉಂಡು ಐ ತಪ್ಪುದರದಾದ ಎನಿವನ್ ಯಾರೇ ಬಲೆ ಮ್ಯಾಮ್ ಎಸ್ ವೇದಿಕೆಗೆ ಬಲೆ ಓಕೆ ಜಿಎಲ್ ಆಂಟಿಕ್ ನೋ ಹಾ ಒಂದು ತಪ್ಪಾಯಿನ ಉತ್ತರ ಮಲ್ಲೆಜಿರ್ ಬತ್ತರತ ಬತ್ತಿನ ಈ ಕರೆಗೆ ಕ್ಲಾಪ್ಸ್ ಕೊಡ್ಲೆ ತುಕ ಧೈರ್ಯ ಮಲ್ತು ಬತ್ತರತ ಗಂಡ ಬೇರುಂಡ ದಟ್ ಈಸ್ ರೈಟ್ ಆನ್ಸರ್ ಓಕೆ ನಮ್ಮ ಯಾಕಂದ್ರೆ ಶೋ ಕೂಡ ಡ್ಯಾನ್ಸ್ ಮಲ್ತೇರೆ ಆದಿತ್ಯ ನಮ್ಮ ಮಮ್ಮಿ ರೈಟ್ ಆನ್ಸರ್ ಪಂಡೇರು ಓಕೆ ದಯವಿಟ್ಟು ರಾಜಿ ಮ್ಯಾಮ್ ವೇದಿಕೆಗೆ ಬರಬೇಕು ಸೊ ಬಹುಮಾನವನ್ನು ಕೊಡಲಿಕ್ಕೆ ಆನ್ ಸ್ಪಾಟ್ ನಾವು ಬಹುಮಾನ ಕೊಡ್ತೇವೆ ಸೊ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸೊ ನಮ್ಮ ಮಾತೆಲ್ಲ ವೆಯ್ಟ್ ಮಾಡ್ತೊಂದಿಪ್ಪುನು ಬಾರಿ ಪೊರ್ಲುದ ಕಾರ್ಯಕ್ರಮ ಗೋಲ್ಡನ್ ಗರ್ಲ್ ಆಫ್ ಜಿಎಲ್ ಆಚಾರ್ಯ ಸೊ 14 ಪೊರ್ಲುದ ಪೊರ್ನುಲು ಸಕ್ಕತ್ತಾದ ರೆಡಿ ಆದ ಬ್ಯಾಕ್ ಸ್ಟೇಜ್ ಉಂತದೇರು ಸೊ ಏರೆಗ ಒಂಚಿ ಟೈಟಲ್ ಬೋಪು ನಮ್ಮ ಗೋಲ್ಡನ್ ಗರ್ಲ್ ಆಫ್ ಜಿಎಲ್ ಆಚಾರ್ಯ ಪನ್ಪುನಂಚಿನ ಬಾರಿ ಮಲ್ಲ ಟೈಟಲ್ ಏರ್ನ ಮಡಿಲಿಗೂ ಬೂರುಂಡು ಬಂದು ನಮ್ಮ ತೂಪು ನಂಚಿನ ಬರ್ದು ಸೊ ಆರ್ ಯು ರೆಡಿ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ವೇದಿಕೆಗಳ ಮಾತೆಲ್ಲ ರೆಡಿ ಉಳ್ಳಾರಾ ದಾಲಕ್ಕೆ ಏನು ಮರೆ ದಾಯಗ ಅಕ್ಲಿಗೆ ಮಾತ್ರ ಬೇಜರಾವು ಈದ್ ಬೋಲು ಮೇಕಪ್ ಮಲ್ತದ್ದು ಜ್ಯುವೆಲರಿ ಮತ್ತೆ ಬಾರ್ದು ಸಕ್ಕಾದದ್ದು ರೆಡಿ ಅದು ಅಂತಂದ್ರೆ ನಿಗಲ್ ದಾಲ ಎನರ್ಜಿ ಬೂಸ್ಟ್ ಮಂತಿಜರಣ ಅಕ್ಲಿಗೆ ಬೇಜರಾಗ್ಬಿಡ ಆರ್ ಯು ರೆಡಿ ರೆಡಿ ತನ್ನವರ ಜೋರ ಏನಂಚಿನ ಕೈ ಚಪ್ಪಾಳೆ ಬರಡೆ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದಿ ಬ್ಯೂಟಿಫುಲ್ ಲೇಡೀಸ್ ಅಂಡ್ ಓಕೆ ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಆಲ್ ದ ಕಂಟೆಸ್ಟೆಂಟ್ಸ್ ಅವರ ಜೋರ ಏನಂಚಿನ ಕೈ ಚಪ್ಪಾಳೆ ಬರಡೆ low dipper. So we have first contestant that is Nivedita Jain on stage. Avara jora nanchina gaidati baradu. ಮಾಣಿಕ್ಯದ ಬೀಡ್ಸ್ನೊಂದಿಗೆ ಚಿನ್ನದ ಗುಂಡುಗಳನ್ನು ಸುರಿದು ಲಕ್ಷ್ಮಿಯ ಮೊಗಪವನ್ನು ಜೋಡಿಸಿ ತಯಾರಿಸಿದ ಈ ಹಾರ ತುಂಬಾ ವಿಶಿಷ್ಟವಾದಂತಹ ಹಾರ ಈಗ ನಿವೇದಿತಾ ಜೈನ್ ಅವರು ಅದನ್ನು ವೇರ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಇದರ ಮ್ಯಾಚಿಂಗ್ ಓಲೆ ಆಗಿರ್ಬೋದು ಕೈಯಲ್ಲಿರುವಂತಹ ಬಳೆ ಆಗಿರ್ಬೋದು ಅಥವಾ ಅವರ ಕೈಯಲ್ಲಿರುವಂತಹ ಉಂಗುರ ಆಗಿರ್ಬೋದು ಇದೆಲ್ಲ ಕೂಡ ಖಂಡಿತವಾಗಿಯೂ ಕೂಡ ಕುತ್ಕೊಂಡಂತಹ ಮಹಿಳೆಯರಾಗಿರ್ಬೋದು ಎಲ್ಲರ ಮನಸ್ಸನ್ನು ಕೂಡ ಗಮನಿಸುವಂಥದ್ದು ಇಂತಹ 10 ಹಲವು ಆಭರಣಗಳಿಗಾಗಿ ನೀವು ಮಾಡಬೇಕಾದದ್ದು ಇಷ್ಟೇ ಖಂಡಿತವಾಗಿಯೂ ಕೂಡ ಪುತ್ತೂರಿನ ಹೆಮ್ಮೆಯಾದಂತಹ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ಗೆ ಭೇಟಿ ನೀಡಲೇಬೇಕು ವಿಶೇಷವಾಗಿ ಲಕ್ಷ್ಮಿಯ ಮೊಗಪವನ್ನು ಜೋಡಿಸಿ ತಯಾರಿಸಿದ ಹಾರವನ್ನು ನಮ್ಮ ನಿವೇದಿತಾ ಜೈನ್ ಅವರು ವೇರ್ ಮಾಡಿಕೊಂಡು ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು ಇಂತಹ ವಿಶಿಷ್ಟವಾದಂತಹ ಆಭರಣಗಳು ನಮ್ಮ ಜಿಎಲ್ ಆಚಾರ್ಯ ಜ್ಯುವೆಲರಲ್ಲಿ ಮಾತ್ರ ಖಂಡಿತವಾಗ್ಲೂ ಕೂಡ ದೊರೆಯಲು ಸಾಧ್ಯ So we have Ambika Nayak. So ladies and gentlemen, put your hands together for Ambika Nayak. ರಾಜ ಮಹಾರಾಜರುಗಳ ವೈಭವವನ್ನು ಕಂಡ
ವಿನ್ಯಾಸಕರವಾದ ತಯಾರಿಸಲ್ಪಟ್ಟ ಈ ಅದ್ಭುತ ನೆಕ್ಲೇಸ್ ಹಾಗೂ ಇದರ ಚಾಂದ್ವಾಲಿ ಮತ್ತು ಬಳೆಗಳು ಇದರ ಸೌಂದರ್ಯವನ್ನು ಇನ್ನೂ ಕೂಡ ವಿಶಿಷ್ಟವಾಗಿ ನಮ್ಮ ಕಣ್ಣುಗಳಿಗೆ ಕಂಪನ್ನು ಕೊಡುವಂಥದ್ದು. ಮುತ್ತು ಹಾಗೂ ಎಮರಾಲ್ಡ್ ಬೀಡ್ಸ್ ಈಗ ನಿಮ್ಮ ಎದುರು ಪ್ರದರ್ಶಿತವಾಗುತ್ತದೆ. ವಿಶೇಷವಾದಂತಹ ರಾಜ ಮಹಾರಾಜರ ವೈಭವವನ್ನು ಹೊಂದುವಂತಹ ವಿಶಿಷ್ಟವಾದಂತಹ ಜ್ಯುವೆಲರಿ. घड़ी पल छिन नहीं चैन पड़त है घड़ी पल छिन ಸುರಕ್ಷಾ पड़त है लागे रे नैन ಲಕ್ಷ್ಮೀ ನಾಣ್ಯದ ಆಂಟಿಕ್ ಆಭರಣದಲ್ಲಿ ಕೆಂಪು, ಬಿಳಿ ಮತ್ತು ಪಚ್ಚೆ ಹವಳಗಳನ್ನು ಜೋಡಿಸಿ ತಯಾರಿಸಿದ ಫ್ಯೂಷನ್ ವಿನ್ಯಾಸದ ನೆಕ್ಲೇಸ್ ಇದೀಗ ನಿಮ್ಮ ಮುಂದೆ ಪ್ರದರ್ಶನವಾಗ್ತಾ ಇದೆ. ಇದರೊಂದಿಗೆ ಚಾಂದ್ಪಾಲಿ, ಪ್ರಾಚಿ ಕಡ ಮತ್ತು ಸಿಗ್ನಿಟಿ ಬಳೆಗಳು ಕೂಡ ಅತ್ಯಂತ ಮನಮೋಹಕವಾದದ್ದು. तुमसे लागे रे नैन तुमसे पिया मोरे 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 लागे रे नैन तुमसे ಮತ್ತೊಬ್ಬ contestant ಸ್ವಾತಿ. तुमसे लागे रे नैन तुमसे पिया ನಿಸರ್ಗ ಸೌಂದರ್ಯತೆಯ ಪ್ರತೀಕ ನಮ್ಮ ಪಕ್ಕದ ಜಿಲ್ಲೆ ಕೊಡಗು. ಇಲ್ಲಿಯ ಸಾಂಪ್ರದಾಯಿಕ ವಿನ್ಯಾಸಗಳು ಈಗ ದೇಶದಾದ್ಯಂತ ಜನಪ್ರಿಯವಾಗುತ್ತಿದೆ. ಇಲ್ಲಿ ರೂಪದರ್ಶಿ ಪ್ರದರ್ಶಿಸಿರುವುದು ಗುಂಡು ಸರದೊಂದಿಗೆ ನಾಗನ ಲಾಂಛನವುಳ್ಳ ಕೊಕ್ಕೆತಾಟಿ ವಿನ್ಯಾಸವನ್ನು ಆಧರಿಸಿ ತಯಾರಿಸಿದ ನೆಕ್ಲೇಸ್ ಹಾಗೂ ಕಿವಿಯೋಲೆಗಳು ನಿಮ್ಮೆಲ್ಲರ ಮನಸ್ಸನ್ನು ಕೂಡ ಸೆಳೆಯುವಂಥದ್ದು. ಇದರ ಜೊತೆಗೆ ಸಾಂಪ್ರದಾಯಿಕವಾದಂತಹ ಜೋಮಾಲೆ ಕೂಡ ನಾವು ನೋಡಬಹುದು. लागे रे नैन ಸಾಂಪ್ರದಾಯಿಕ ಪೌಚಿ ಬಳೆ ಹಾಗೂ ಕೂರ್ಗ್ ಬ್ಯಾಂಗಲ್ ಎಂದೇ ಜನಪ್ರಿಯವಾಗಿರುವ ಕೊಡಗಿನ ಕಡಗವನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸಬಹುದು. सबसे पिया परदेस गयो रे ನಮ್ಮ ರೂಪದರ್ಶಿಗಳು ವೇದಿಕೆಗೆ ಬರುವಾಗ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬೇಕು. गयो रे देखी सुरतिया देर भयो रे देखी सुरतिया ದಟ್ ಈಸ್ ನಿಶ್ಮಾ ಜಿಎಲ್ ಆಚಾರ್ಯ ಜುವೆಲರ್ಸ್ ಎಕ್ಸ್ಕ್ಲೂಸಿವ್ ಆಂಟಿಕ್ ಕಲೆಕ್ಷನ್. ಎಲ್ಲರೂ ಕೂಡ ಮೆಚ್ಚುವಂತ ಆಂಟಿಕ್ ಕಲೆಕ್ಷನ್ ಇದೀಗ ವೇದಿಕೆಯಲ್ಲಿ ಪ್ರದರ್ಶನವಾಗುತ್ತಿದೆ. ಸ್ಪೆಷಲ್ ಆಗಿ ಪ್ರಾಚಿ, ನಮ್ಮ ಜಿಎಲ್ನ ಗ್ರಾಹಕರ ಅಚ್ಚುಮೆಚ್ಚಿನ ಪ್ರಾಚಿ ಅನ್ನುವಂತಹ ಕಲೆಕ್ಷನ್ ಇದನ್ನೀಗ ನೀವು ವೇದಿಕೆಯಲ್ಲಿ ನೋಡಬಹುದು. ಪ್ರಾಚಿ ಕಲೆಕ್ಷನ್ ನ ಬ್ಯೂಟಿಫುಲ್ ಆಗಿರುವಂತಹ ಚೋಕರ್, ಇದರ ಒಟ್ಟಿಗೆ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಇಯರಿಂಗ್ ಆಗಿರ್ಬೋದು, ಬ್ಯಾಂಗಲ್ ಆಗಿರ್ಬೋದು, ಅದನ್ನೆಲ್ಲ ನೀವು ವೇದಿಕೆಯಲ್ಲಿ ನೋಡಬಹುದು. बिरहा की मारी मैं दुखियारी बिरहा की मारी जाग गुजारूं रतिया सारी जाग गुजारूं रतिया सारी ಮನೀಷಾ ಅವರು ವೇದಿಕೆಯಲ್ಲಿದ್ದಾರೆ. ಎಮರ್ಲ್ಯಾಂಡ್ ಖಚಿತ ಪದಕದೊಂದಿಗೆ ಕಂಗೊಳಿಸುವ ಈ ಒಂದು ಅದ್ಭುತ ವಿನ್ಯಾಸವಾದಂತಹ ಹಾರ ಎಲ್ರಿಗೂ ಕೂಡ ಆಕರ್ಷಣೀಯವಾಗಿದೆ. ಇದರೊಂದಿಗೆ ಧರಿಸಿದ ಸೂರ್ಯಕಾಂತಿಯಿಂದ ಪ್ರೇರಿತವಾದ ವಜ್ರದ ನೆಕ್ಲೇಸ್ ನಮ್ಮೆಲ್ಲರ ಕೂಡ ಮನಸ್ಸನ್ನು ಸೆಳೆಯುವಂಥದ್ದು. ಹಾಗೆಯೇ ಇದಕ್ಕೊಪ್ಪುವ ವಜ್ರದ ಕಡ ನಿಮ್ಮೆಲ್ಲರ ಮನಸ್ಸನ್ನು ಖಂಡಿತವಾಗಿಯೂ ಕೂಡ ಸೆಳೆಯುತ್ತದೆ. ಇದೆಲ್ಲವೂ ಕೂಡ ನಮ್ಮ ಕೈಗೆಟಕುವ ಬೆಲೆಯಲ್ಲಿ ಜಿಎಲ್ ಆಚಾರ್ಯದಲ್ಲಿ ಮಾತ್ರ ದೊರೆಯಲು ಸಾಧ್ಯ. लागे रे नैन तुमसे पिया मोरे लागे रे नैन तुमसे पिया मोरे लागे रे नैन तुमसे लागे रे नैन तुमसे
Next we have Dr. Kritika. ಪ್ರತಿ ಮಹಿಳೆಗೂ ಅಚ್ಚುಮೆಚ್ಚಿನದ್ದು ಯಾವುದಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಅದು ನಮ್ಮ ವಜ್ರ. ಕರಿಮಣಿಯೊಂದಿಗೆ ಅತ್ಯಂತ ಆಕರ್ಷಣೀಯವಾದಂತಹ ವಜ್ರವನ್ನು ನಾವು ವೇದಿಕೆಯಲ್ಲಿ ನೋಡಿರ್ಬೋದು. ಅದರ ಜೊತೆಗೆ ವಜ್ರದ ನೆಕ್ಲೀಸ್, ಅದರ ವಿನ್ಯಾಸ ಕೂಡ ನೋಡಿದ್ರೆ ಅದ್ಭುತವಾಗಿ ಆ ಒಂದು ಕರಿಮಣಿಗೆ ಮ್ಯಾಚ್ ಆಗುವಂಥದ್ದು. ಸಾಂಪ್ರದಾಯಿಕವಾಗಿ ನೋಡುವಂಥ ಒಂದು ವಿಭಿನ್ನ ರೀತಿಯ ಜ್ಯುವೆಲರಿ ಇದೀಗ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದು ಎಲ್ಲವೂ ಕೂಡ ನಮ್ಮ GL ಆಚಾರ್ಯನ ಗ್ಲೋ ಅನ್ನುವಂಥ ಒಂದು ವಿಶೇಷವಾದಂತಹ ಭಾಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ಅವರು ಧರಿಸಿರುವಂತಹ ಉಂಗುರಗಳು ಕೂಡ ಯಾವುದೇ ಸಭೆ ಸಮಾರಂಭ ಹೋದ್ರೂ ಕೂಡ ಅದು ಎಲ್ಲರ ಮನಸ್ಸನ್ನು ಸೆಳೆಯುವಂಥದ್ದು. We have Ashrita on stage. ಕಾಮಾಕ್ಷಿ ವಿನ್ಯಾಸದ ಪದಕವನ್ನು ಜೋಡಿಸಿದ ಈ ಡಬಲ್ ಲೇಯರ್ ಕಾಸಿನ ಸರ ಮಧುಮಗಳ ಕತ್ತಿಗೆ ಹೇಳಿ ಮಾಡಿಸಿದಂಥದ್ದು. ಹಾಗೇನೆ ಈ ಒಂದು ವಿಭಿನ್ನವಾದಂತಹ ಜ್ಯುವೆಲರಿ ನಮ್ಮ ಪ್ರಾಚಿ ಕಲೆಕ್ಷನ್ ನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. जब से पिया परदेस गयो रे, जब से पिया परदेस गयो रे, देखी सुरतिया देर भयो रे, देखी सुरतिया देर भयो रे, बिनती करत हूँ मैं पैया पड़त हूँ, बिनती So we have Shreya Salian on stage. ನಮ್ಮ ರಾಷ್ಟ್ರೀಯ ಪಕ್ಷಿ ಎಂದು ನಾವು ನವಿಲನ್ನು ಖಂಡಿತವಾಗಿಯೂ ಕೂಡ ಕರಿತೇವೆ. ಸುಬ್ರಹ್ಮಣ್ಯನ ವಾಹನವೂ ಹೌದು. ಸುಂದರ ನವಿಲನ್ನು ಆಧರಿಸಿ ತಯಾರಿಸಿದ ಮನಮೋಹಕ ವಜ್ರಗಳ ನೆಕ್ಲೇಸ್ನೊಂದಿಗೆ ವಜ್ರದ ಕಡ, ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಕಿವಿ ಓಲೆ, ವಜ್ರದ ಉಂಗುರದೊಂದಿಗೆ ಧರಿಸಿದಾಗ ನೋಡುವುದನ್ನು ಖಂಡಿತವಾಗಿಯೂ ಕೂಡ ಮೋಡಿ ಮಾಡುವಂಥದ್ದು. ಇಂತಹ 10 ಹಲವು ಆಕರ್ಷಿತ ವಿನ್ಯಾಸಗಳ ಗ್ಲೋ ವಜ್ರಾಭರಣಗಳನ್ನು ನೋಡಲು ಅಥವಾ ಖರೀದಿ ಮಾಡಲು ನೀವೆಲ್ಲರೂ ಕೂಡ GL ಆಚಾರ್ಯಗೆ ಭೇಟಿ ನೀಡಲೇಬೇಕು. ರಶ್ಮಿ ಭಾಸ್ಕರ್ ಆನ್ ಸ್ಟೇಜ್. ಸಮುದ್ರದಾಳದಿಂದ ತೆಗೆಯಲ್ಪಟ್ಟ ಹವಳಗಳು, घड़ी पल छिन नहीं चैन पड़त है, घड़ी पल छिन नहीं चैन पड़त है, लागे रे नैन तुमसे पिया मोरे, लागे रे नैन So we have ರಶ್ಮಿ ಭಾಸ್ಕರ್ ಆನ್ ಸ್ಟೇಜ್. ಸಮುದ್ರದಾಳದಿಂದ ತೆಗೆಯಲ್ಪಟ್ಟ ಹವಳಗಳು ನಮ್ಮ ಆಭರಣದ ಪರಂಪರೆಯ ಅವಿಭಾಜ್ಯ ಅಂಗ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಧರಿಸುವ ಹವಳದ ಆಭರಣವನ್ನು ಹೊಸ ಪರಿಕಲ್ಪನೆಯೊಂದಿಗೆ ನಮ್ಮ GL ಆಚಾರ್ಯ ಜ್ಯುವೆಲರ್ಸ್ ಜನಗಳ ಕಣ್ಣಿಗೆ ಅವರ ಅಭಿರುಚಿಗೆ ತಕ್ಕಂತೆ ಅದ್ಭುತವಾಗಿ ಮೂಡಿ ಬರುವಂತೆ ಮಾಡಿದೆ. तुमसे पिया मोरे, लागे रे नैन तुमसे पिया मोरे, लागे रे नैन तुमसे पिया मोरे, लागे रे नैन तुमसे लागे रे नैन. ಇಂತಹ ಎಲ್ಲ ರೀತಿಯ ಅದ್ಭುತವಾದಂತಹ ಬಂಗಾರ ಆಗಿರ್ಬೋದು, ವಜ್ರ ಆಗಿರ್ಬೋದು, ಇದು ಕೇವಲ ನಮ್ಮ GL ಆಚಾರ್ಯದಲ್ಲಿ ಮಾತ್ರ ದೊರೆಯಲು ಸಾಧ್ಯ. ಸೊ ವಿ ಹ್ಯಾವ್ ರೋಶ್ನಿ ಗೌಡ. ನಮ್ಮ ಪಕ್ಕದ ರಾಜ್ಯ ಹೈದರಾಬಾದ್ ನಿಜಾಮರ ವೈಭವವನ್ನು ನೆನಪಿಸುವ ಕುಂದನ್ ಕೆಲಸದ ನೆಕ್ಲೀಸ್ ಮುತ್ತು ಹಾಗೂ ಬಿಳಿ ಹರಳುಗಳೊಂದಿಗೆ ಕಂಗೊಳಿಸುತ್ತಿದೆ. ಇದರೊಂದಿಗೆ ಎಮರ್ಲ್ಯಾಂಡ್
ಈ ಆಭರಣವನ್ನು ಇನ್ನೂ ಆಕರ್ಷಣೀಯವಾಗಿ ಮಾಡಿದೆ. ಸೊ ನಾವೆಲ್ಲರೂ ಕೂಡ ಕುಂದನ್ ಹಾರದ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ದೇವೆ. ಹಾಗೆಯೇ ಒಂದು ಕುಂದನ್ ಹಾರ ಅದ್ಭುತವಾಗಿ ಹೈದರಾಬಾದ್ ನಿಜಾಮರ ವೈಭವವನ್ನು ತೋರಿಸುವ ರೀತಿಯಲ್ಲಿರ್ತಕ್ಕಂಥದ್ದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಇಂಥ ಒಂದು ಅದ್ಭುತವಾದಂತಹ ವಿನ್ಯಾಸದ ಜ್ಯುವೆಲರ್ಗಳು ಕೇವಲ ನಮ್ಮ GL ಆಚಾರ್ಯದಲ್ಲಿ ಮಾತ್ರ ದೊರೆಯಲು ಸಾಧ್ಯ. ರೂಪದರ್ಶಿಗಳು ವೇದಿಕೆಗೆ ಬರುವಾಗ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬೇಕು. ಇದೀಗ ವೇದಿಕೆಯಲ್ಲಿ ಪ್ರತೀಕ್ಷಾ, ಇನ್ನೊಂದು ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ಶೈಲಿಯ ಗುತ್ತುಪೊಸಲು ಎಂದು ಕರೆಯಲ್ಪಡುವ ಈ ನೆಕ್ಪೀಸ್ನಲ್ಲಿ ರೂಬಿ ಎಮರ್ಲ್ಯಾಂಡ್ ಹಾಗೂ ಮುತ್ತಿನ ಸೌಂದರ್ಯ ದ್ವಿಗುಣಗೊಳ್ಳುತ್ತದೆ. ಇದರೊಂದಿಗೆ ಧರಿಸಿದ ಬಳೆ ಆಗಿರ್ಬೋದು, ಕಿವಿ ಓಲೆ ಆಗಿರ್ಬೋದು, ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ಒಂದು ನೆಕ್ಲೇಸನ್ನು ನೋಡ್ಬೋದು, ನೋಡುವಾಗಲೇ ನಮ್ಮೆಲ್ಲರ ಮನಸ್ಸನ್ನು ಕೂಡ ಸೆಳೆಯುವಂಥದ್ದು. ಅದರ ಡಿಸೈನ್ ಆಗಿರ್ಬೋದು, ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಇಯರಿಂಗ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ನಮ್ಮ GL ಆಚಾರ್ಯ ಜ್ಯುವೆಲರ್ನಲ್ಲಿ ಸಿಗ್ಲಿಕ್ಕಿದೆ. ವೇದಿಕೆಯ ಮೇಲೆ ಮೇಘನಾ ಟ್ರೆಡಿಷನಲ್ ಸೌತ್ ಇಂಡಿಯನ್ ಜ್ಯುವೆಲರಿ ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಕಾಸು ಸರ ಎಂದೇ ನಮಗೆಲ್ಲರಿಗೂ ಕೂಡ ಪರಿಚಯ ಆಗಿದೆ. ದಕ್ಷಿಣ ಭಾರತದ ಸಾಂಪ್ರದಾಯಿಕ ಲಕ್ಷ್ಮೀ ಸರ. ಇದರ ಮೆರುಗು ಹೆಚ್ಚಿಸಲು ಇದನ್ನು ವಿಭಿನ್ನ ರೀತಿಯಲ್ಲಿ ಹೊಸ ರೂಪವನ್ನು ನೀಡಿ ಅದನ್ನು ಮಾಡಿದ್ದಾರೆ. ಅದ್ಭುತವಾಗಿ ಅದು ಕೂಡ ಮೂಡಿ ಬಂದಿದೆ. ಮಧ್ಯದಲ್ಲಿ ಲಕ್ಷ್ಮಿಯ ಒಂದು ವಿಭಿನ್ನವಾದಂತಹ ಡಿಸೈನ್ ಅನ್ನು ಕೂಡ ನಾವು ನೋಡಬಹುದು. ಸ್ಪೆಷಲ್ ಆಗಿ ನಮ್ಮ ಸೌತ್ ಇಂಡಿಯನ್ ಬ್ರೈಡ್ಗಳಿಗೆ, ಮದುಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಒಂದು ವಿಭಿನ್ನವಾದಂತಹ ಡಿಸೈನ್. ಈ ಒಂದು ಆಭರಣ ಮದುಮಗಳ ಶೃಂಗಾರವನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕಿದೆ. ವೇದಿಕೆಯ ಮೇಲೆ ಸಾಯಿ ಶ್ರೀ ಪದ್ಮ ಸಾಂಪ್ರದಾಯಿಕ ರಾಜಸ್ಥಾನಿ ಕುಶಲ ಕಾರ್ಮಿಕರು ಮಾಡುವ ಕುಂದನ್ ಆಭರಣಗಳ ಬಗ್ಗೆ ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ಕೂಡ ಕೇಳಿರ್ತೇವೆ. ಮುತ್ತು ಹಾಗೂ ಎಮರ್ಲ್ಯಾಂಡ್ ರೀಡ್ ಅನ್ನು ಒಟ್ಟುಗೂಡಿಸಿ ಕುಂದನ್ ಆಕರ್ಷಣೀಯವಾಗಿ ಕಾಣುವ ಹಾಗೆ ಮಾಡಿದ್ದಾರೆ. ಇದರೊಂದಿಗೆ ಅವರ ಕೈಯಲ್ಲಿರ್ತಕ್ಕಂತಹ ಮುತ್ತಿನ ಬಳೆ, ಇದು ಒಂದು ಪ್ರಾಚಿ ಕಡ ಮತ್ತು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಓಲೆಗಳು ಕೂಡ ನಮ್ಮೆಲ್ಲರ ಮನಸ್ಸನ್ನು ಸೆಳೆಯುವಂಥದ್ದು. ವಿಭಿನ್ನ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ. ಇದೀಗ ವೇದಿಕೆಯ ಮೇಲೆ ದಿಶಾ ಪೂಜಾರಿ ಟೆಂಪಲ್ ಜ್ಯುವೆಲರಿ ವಿನ್ಯಾಸದಲ್ಲಿ GL ಆಚಾರ್ಯ ಎತ್ತಿದ ಕೈ. ಯಾಕಂದರೆ ವೇದಿಕೆಯಲ್ಲಿರ್ತಕ್ಕಂಥ ರೂಪದರ್ಶನ ನೋಡ್ಬೋದು. ನಮಗೆಲ್ರಿಗೂ ಕೂಡ ಈಗಿನ ವಿಭಾಗದಲ್ಲಿ ಟೆಂಪಲ್ ಜ್ಯುವೆಲರಿ ಅಂದರೆ ಖಂಡಿತವಾಗಿಯೂ ಕೂಡ ಅಚ್ಚುಮೆಚ್ಚು. ಮಹಾಲಕ್ಷ್ಮಿಯ ಪದಕವುಳ್ಳ ಎಮರ್ಲ್ಯಾಂಡ್ ಬೀಡ್ಸ್ ಹಾಗೂ ರೂಬಿ ಕಲ್ಲುಗಳ ಈ ಕಂಠಹಾರವು ಮಧುಮಗಳ ಶೃಂಗಾರವನ್ನು ಇನ್ನಷ್ಟು ಹೆಚ್ಚಿಸುವಂಥದ್ದು. ಅದರ ಜೊತೆಗೆ ಅವರ ಕೈಯಲ್ಲಿರ್ತಕ್ಕಂಥ ಮ್ಯಾಚಿಂಗ್ ಬಳೆಗಳಾಗಿರ್ಬೋದು, ಹಾಗೆಯೇ ಅವರ ಕಿವಿಯಲ್ಲಿರ್ತಕ್ಕಂಥ ಜುಮ್ಕ ಅದರ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುವಂಥದ್ದು, ನಿಮ್ಮೆಲ್ಲರ ಗಮನ ಸೆಳೆಯುವಂಥದ್ದು. ವೇದಿಕೆಯ ಮೇಲೆ ಆಶ್ರಿತಾ DS ಯಾವುದೇ ಹರಳುಗಳನ್ನು ಅಳವಡಿಸದೆ ಬರೀ ಪ್ಲೇನ್ ಅಂದರೆ ಬೇರೆ ಯಾವುದೇ ಇಲ್ಲದೆ ಚಿನ್ನದಲ್ಲೂ ಕೂಡ ಇಷ್ಟು ವಿಭಿನ್ನ ರೀತಿಯಲ್ಲಿ ಮಾಡಬಹುದು ಅಂತ ತೋರಿಸಿಕೊಟ್ಟಂತಹ ಒಂದು ಜ್ಯುವೆಲರಿ ವೇದಿಕೆ ಮೇಲೆ ರೂಪದರ್ಶಿ ಹಾಕಿಕೊಂಡು ಅದರ ಮೆರಗನ್ನು ಹೆಚ್ಚಿಸ್ತಾ ಇದ್ದಾರೆ.
ಇದು ಕೂಡ ಪ್ರಾಚ್ಯ ಪ್ಲೇನ್ ಗೋಲ್ಡ್ ಎಕ್ಸ್ಕ್ಲೂಸಿವ್ ಸೆಟ್. ನೀವು ವೇದಿಕೆಯಲ್ಲಿ ಅವರು ವೇರ್ ಮಾಡಿರೋದನ್ನು ಖಂಡಿತವಾಗಿ ಕೂಡ ನೋಡ್ಬೋದು. ಖಾಲಿ ಚಿನ್ನದಲ್ಲೂ ಕೂಡ ವಿಭಿನ್ನವಾದಂತಹ ಡಿಸೈನ್ ಮಾಡ್ಬೋದಂತ ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ. ಇದೀಗ ವೇದಿಕೆಯಲ್ಲಿ ಅನುಷಾ ಮ್ಯಾಥ್ಯೂ. ಅಮೂಲ್ಯ ಹರಳುಗಳಲ್ಲಿ ಮಾಣಿಕ್ಯ ಅಂದರೆ ರೂಬಿ ಎಂದರೆ ಎಲ್ರಿಗೂ ಕೂಡ ಪ್ರೀತಿ. ಇದರ ಆಕರ್ಷಣೆಯನ್ನು ದುಪ್ಪಟ್ಟು ಮಾಡುತ್ತಿದೆ. ಈ ಎರಡು ಎಳೆಯ ವಿನ್ಯಾಸಕಾರದಿಂದ ವಿಶೇಷವಾಗಿ ತಯಾರಿಸಲ್ಪಟ್ಟ ಸುಂದರ ಕಂಠದ ಹಾರ. ಅವರ ಕಂಠದಲ್ಲಿರ್ತಕ್ಕಂಥ ಹಾರ ವಿನ್ಯಾಸದಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ಸೆಳೆಯುವಂಥದ್ದು. ಅದಕ್ಕೆ ಅವರು ಹಾಕಿಕೊಂಡಿರುವಂತಹ ಮ್ಯಾಚಿಂಗ್ ಬ್ರೇಸ್ಲೆಟ್ ಆಗಿರ್ಬೋದು, ಕಿವಿ ಓಲೆ ಆಗಿರ್ಬೋದು, ಉಂಗುರಗಳಾಗಿರ್ಬೋದು, ನಮ್ಮೆಲ್ಲರ ಕಣ್ಣನ್ನು ಸೆಳೆಯುವಂಥದ್ದು. ವೇದಿಕೆಯ ಮೇಲೆ ರಶ್ಮಿತಾ ರಾವ್. ಇಚ್ಚಿನ ದಿನಗಳಲ್ಲಿ ಯುವ ಜನತೆಯನ್ನು ವಿಶೇಷವಾಗಿ ಆಕರ್ಷಿಸುತ್ತಿರುವುದು ಬೆಳ್ಳಿ ಆಭರಣಗಳು. ಈಗ ನೀವು ನೋಡ್ತಿರುವುದು ಜರ್ಕಾನ್ ಹರಳುಗಳನ್ನು ಅಳವಡಿಸಿ ಈ ಬೆಳ್ಳಿಯ ಚೋಕರ್ ಸಭೆ ಸಮಾರಂಭಗಳಿಗೆ ಧರಿಸುವಷ್ಟು ವಿಭಿನ್ನ ರೀತಿಯಲ್ಲಿದೆ. ಖಾಲಿ ಬಂಗಾರ ಮಾತ್ರ ಅಲ್ಲದೆ ಬೆಳ್ಳಿಯಲ್ಲೂ ಕೂಡ ವಿವಿಧ ರೀತಿಯ ಡಿಸೈನ್ಗಳನ್ನು ಮಾಡಿ ಅದನ್ನು ಕೂಡ ಗ್ರ್ಯಾಂಡ್ ಆಗಿರುವಂತಹ ಫಂಕ್ಷನ್ಗಳಿಗೆ ನಾವು ವೇರ್ ಮಾಡ್ಬೋದು ಅನ್ನೋದನ್ನು ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ವೇರ್ ಮಾಡಿರುವಂತಹ ಮ್ಯಾಚಿಂಗ್ ಕಿವಿಯೋಲೆ ಆಗಿರ್ಬೋದು ಅಥವಾ ಕೈಲಿರ್ತಕ್ಕಂತಹ ಉಂಗುರಗಳು ಕೂಡ ಎಲ್ಲರ ಮನಸ್ಸನ್ನು ಸೆಳೆಯುವಂಥದ್ದು. ಇದೀಗ ವೇದಿಕೆ ಮೇಲೆ ಶಿವಾನಿ ಪ್ರಭು. ಹೊಯ್ಸಳರ ಶಿಲ್ಪಕಲೆಯಿಂದ ಪ್ರೇರಿತಗೊಂಡು ನಮ್ಮ ಕುಶಲಕರ್ಮಿ ತಯಾರಿಸಿದ ಈ ಪ್ರಾಚಿ ಕಲೆಕ್ಷನ್ನ ಹಾರ. ಹಿಂದೆ ನಾವು ಹಿಸ್ಟ್ರಿಗೆ ಹೋದ್ರೆ ಹೊಯ್ಸಳರ ಶಿಲ್ಪಕಲೆ ಅನ್ನೋದು ತುಂಬಾನೇ ಒಂದು ವೈವಿಧ್ಯ ರೀತಿಯಲ್ಲಿ ಮೂಡಿ ಬಂದದ್ದು. ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದಂಥ ಆಹಾರ. ಇದರೊಂದಿಗೆ ಅವರ ಕಿವಿಯಲ್ಲಿರ್ತಕ್ಕಂತಹ ಕಿವಿ ಓಲೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಎಲ್ಲರ ವ್ಯಕ್ತಿತ್ವಗೂ ಒಂದು ಹೊಸ ಹುರುಪನ್ನು ನೀಡುವಂಥದ್ದು. ವೇದಿಕೆಯ ಮೇಲೆ ನಮ್ಮ 19 ಜನ ರೂಪದರ್ಶಿಗಳು ನಮ್ಮ GL ಆಚಾರ್ಯ ಜುವೆಲರ್ಸ್ನ ವಿಶೇಷವಾದಂತಹ ಕಲೆಕ್ಷನ್ಗಳ ಜೊತೆಗೆ ನಿಮ್ಮ ಮುಂದೆ ಬಂದರು. ಈಗ ಮತ್ತೊಮ್ಮೆ ಅವರನ್ನು ವೇದಿಕೆಯಲ್ಲಿ ಜೊತೆಗೆ ನೋಡುವಂತಹ ಸಂದರ್ಭ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯೊಂದಿಗೆ ನಮ್ಮ GL ಆಚಾರ್ಯ ಇದ್ರ ಫೈನಲ್ 19 ಜನ ರೂಪದರ್ಶಿಗಳನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು.
ಚೆಕ್. ನಮ್ಮ GL ಆಚಾರ್ಯದ 19 ಜನ ರೂಪದರ್ಶಿಗಳಿಗೂ ಕೂಡ ಬರ್ಲಿ ಜೋರಾದಂತಹ ಚಪ್ಪಾಳೆ. ವಿಶಿಷ್ಟವಾದಂತಹ ಜ್ಯುವೆಲರ್ಗಳನ್ನು ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ನಿಮಗೆ ನೋಡುವಂತಹ ಅವಕಾಶ ಇವತ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಕೂಡ ಮೂಡಿ ಬಂದಿದೆ. ಅದೆಲ್ಲದಕ್ಕೂ ಕಾರಣ ನಮ್ಮ GL ಆಚಾರ್ಯ ಜ್ಯುವೆಲರ್ಸ್. ಒಮ್ಮೆ ಬರ್ಲಿ ಜೋರಾದಂತಹ ಚಪ್ಪಾಳೆ. ಎಸ ಈಗ ಯಾರಾಗ್ತಾರೆ ಅನ್ನೋದು ಕಡೆಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲೇದಾಗಿ ಅವರ ಇಂಟ್ರೊಡಕ್ಷನ್, ಅವರ ಪರಿಚಯ ಇದೀಗ ನಿಮ್ಮ ಮುಂದೆ ನಡೀಲಿಕ್ಕೆ ಇದೆ. ಒಬ್ಬೊಬ್ಬರಾಗಿ ಅವರ ಪರಿಚಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ನನ್ನ ಹೆಸರು ನಿವೇದಿತಾ ಆ್ಯಂಡ್ ಐ ಆಮ್ ಫ್ರಮ್ ಮೂಡ್ಬಿದ್ರಿ. ನನ್ನ ಹೆಸರು ಅಂಬಿಕಾ ನಾಯಕ್ ಶೆಣೆ. ಐ ಆಮ್ ಫ್ರಮ್ ಪುತ್ತೂರ್ ಆ್ಯಂಡ್ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಫ್ರಮ್ ಪ್ರೊಫೆಷನಲ್. Hello everyone, I am Suraksha and I am 20 years old anesthesia technician from Mudabidri. Hello everyone, my name is Swati and I am from Kadaba. ಹಾಯ್ ಎಲ್ರಿಗೂ, ನಾನು ಮೇಕಪ್ ಆರ್ಟಿಸ್ಟ್ ಮಾಡ್ತಾ ಇದ್ದೀನಿ, ಇಶ್ಮಾ ಪೂಜಾರಿ ಮೂಡಬಿದ್ರಿ. Good evening all. Thank you for giving this opportunity. My name is Manisha. I am from Mangalore. I am studying degree in Mangalore University. Good evening, ladies and gentlemen. I am Dr. Kritika from Coorg, so called the Scotland of Karnataka. I have done my MBBS and MD in preventive medicine and currently working in Coorg. And I am married to a loving, handsome husband who is an orthopedic surgeon. And I am a mother of a 6-year-old cute little daughter. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಭಿನೀತಾ. ನಾನು ಸದ್ಯ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಊರು ಬಂದು ಪುತ್ತೂರ್ದ ಮುತ್ತು. ಥ್ಯಾಂಕ್ ಯು ಎವ್ರಿ ಒನ್. ಮಾತಿರಿಗ್ಲೆ ಸೊಲ್ಮಿಲು ಎನ್ನ ಪುದರಿ ಶ್ರೇಯಾ ಪಂದ್ ಎನ್ನ ಇಲ್ಲು ಮಿತ್ತೂರು ಯಾನ್ ವರ್ಕ್ ಮಲ್ಪುನ ಕ್ಯಾಶಿಯರ್ ಆದ. Hello, good evening all. Myself Rashmi AB. I am from Sampache Kodagu. By profession, I am an assistant professor. Good evening everyone. My name is Shivani Prabhu. I am born in Puttur, brought up in Mysore and currently working as an accountant in Bangalore. And thank you. Good evening ladies and gentlemen. My name is Rashmita Rao and I am a student from Puttur. Good evening everyone. My name is Anusha Matthew. I am from Dharmasthala. Hello everyone. My name is Disha Pujari and I am working as system engineer and my place is BC Road. Hello everyone. I am Ashrita DS. I am from Panza, currently working in Bangalore. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಶ್ರೀಪದ್ಮ, ಪುತ್ತೂರಿನ ಹುಡುಗಿ. ಪ್ರಸ್ತುತ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Hello everyone. My name is Meghna. I am from Puttur and working in Bangalore with Volvo Technologies. Good evening everybody. I am Pratiksha from Bantwal. Good evening everyone. My name is Roshni Shivprakash Gowda. By profession I am working in an IT company and by passion I am pursuing modeling and acting. Thank you. ಚೆಕ್. ಸೊ ಎಲ್ಲರ ಇಂಟ್ರೊಡಕ್ಷನ್ ಕೂಡ ಆಯಿತು. ವಿಶೇಷವಾಗಿ ಇಲ್ಲಿ ನಾವು ಗಮನಿಸ್ತಿರ್ಬೇಕು ಏನಂತ ಹೇಳಿದರೆ, ಖಾಲಿ ನಮ್ಮ GL ಆಚಾರ್ಯ ಈ ಒಂದು ಸ್ಪರ್ಧೆಯನ್ನು ಖಾಲಿ ಪುತ್ತೂರಿಗೆ ಮೀಸಲಿಡಲಿಲ್ಲ. ನಮ್ಮ ಕರ್ನಾಟಕದ ಹಲವು ಭಾಗದಿಂದ ರೂಪದರ್ಶಿಗಳು ಬಂದಿದ್ದಾರೆ. ಅದಕ್ಕೊಂದು ರಿಯಲಿ ಹ್ಯಾಟ್ಸ್ ಆಫ್. ಎಲ್ಲರೂ ಜೋರಾದಂತಹ ಚಪ್ಪಾಳೆ ಕೊಡಬೇಕು. ಯಾಕಂದರೆ ಬೇರೆ ಭಾಗದಲ್ಲಿರೋರಿಗೂ ಕೂಡ ನಮ್ಮ ಊರಿಗೆ ಬಂದು ನಮ್ಮ ಊರಿನಲ್ಲಿ ಒಂದು ಅವಕಾಶವನ್ನು ನೀಡಬೇಕನ್ನುವಂಥ ಉದ್ದೇಶದಿಂದ ಅಲ್ಲಿ ಕೆಲಸ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ವಿಚಾರವನ್ನು ನೋಡದೆ ಅವರ ಟ್ಯಾಲೆಂಟ್ ಇಂದ ಆಯ್ದು ಬಂದಂತಹ 19 ಜನ ರೂಪದರ್ಶಿಗಳು ಇದೀಗ ವೇದಿಕೆಯಲ್ಲಿದ್ದಾರೆ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ವಿಲ್ ಕಾಲ್ ಯು ಲೇಟರ್. ಥ್ಯಾಂಕ್ ಯು ವೆರಿ ಮಚ್.
GL ಆಚಾರ್ಯ ಜುವೆಲರ್ನ? ಕೇಳ್ಸಲ್ಲ, ಸೂಪರ್ ಅಂತ ಕೆಲವು ಲೇಡೀಸ್ ಎಲ್ಲ ಜೋಶ್ ಹೇಳ್ತಾ ಇದ್ದಾರೆ. ಈಗ ನೋಡಿದಾಗ ಅನಿಸ್ತಾ ಉಂಟಾ ನಾಳೆನೇ ಶಾಪ್ಗೆ ವಿಸಿಟ್ ಮಾಡ್ಬೇಕಂತ? ಹೇಗಿತ್ತು ಕಲೆಕ್ಷನ್ಸ್? ಓಕೆ, ಯಾರೆಲ್ಲ ಈಗ ನಾಳೆ ಶಾಪಿಗೆ ವಿಸಿಟ್ ಮಾಡ್ತೀರಾ? ಅಲ್ಲಿ ಎಲ್ಲ ಲೇಡೀಸ್ ಎಲ್ಲ ಆಲ್ರೆಡಿ. ಹಾಗಾದ್ರೆ ನಾಳೆ ಸ್ವಲ್ಪ ರಶ್ ಇರ್ಬೋದು ಮ್ಯಾಮ್ ಶಾಪಲ್ಲಿ. ಈಗ ಎಲ್ಲರೂ ಕೂಡ ಕೈ ಎತ್ತಿದ್ದಾರೆ, ನಾಳೆ ಎಲ್ಲರೂ ಕೂಡ ಶಾಪಿಗೆ ವಿಸಿಟ್ ಮಾಡ್ತಾರಂತ. ನೋಡುವ ಎಷ್ಟು ರಶ್ ಆಗ್ತದಂತ. ಓಕೆ, ಸೊ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೆ ನಮ್ಮ ರೂಪದರ್ಶಿಗಳು ವೇದಿಕೆಗೆ ಖಂಡಿತವಾಗ್ಲೂ ಕೂಡ ಬರ್ತಾರೆ. ಅದಕ್ಕಿಂತ ಮೊದಲದಾಗಿ ವೇದಿಕೆಯಲ್ಲಿ ಇನ್ನೊಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನವನ್ನು ನೋಡುವಂತಹ ಹೊತ್ತು. ನಮ್ಮ ಪುತ್ತೂರಿನ ಮಣ್ಣಿನ ಪ್ರತಿಭೆ ಭರತನಾಟ್ಯದಲ್ಲಿ ಅವರು ಎತ್ತಿದ ಕೈ, ವಿಭಿನ್ನ ರೀತಿಯಲ್ಲಿ ಡಾನ್ಸ್ ಮಾಡಿ ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಹುಡುಗಿ, ದಟ್ ಈಸ್ ಋಥ್ವಿ ವಿಜಯ್ ಕುಮಾರ್. ಈಗ ಈ ಒಂದು ವೇದಿಕೆಯಲ್ಲಿ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದಂತಹ ನೃತ್ಯವನ್ನು ಕೂಡ ಅವರು ಕೊಡ್ಲಿಕ್ಕೆ ಇದ್ದಾರೆ. ಯಾಕಂದ್ರೆ ಯಾವಾಗಲೂ ಕ್ಲಾಸಿಕಲ್ ಸಾಂಗಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನು ನಾವು ನೋಡ್ಬೋದು, ಆದ್ರೆ ಈ ಒಂದು ವೇದಿಕೆಯಲ್ಲಿ ಸ್ಪೆಷಲ್ ಆಗಿ GL ಆಚಾರ್ಯದ ಈ ಒಂದು ವೇದಿಕೆಯಲ್ಲಿ ಇಂಗ್ಲಿಷ್ ಸಾಂಗಿಗೆ ಕ್ಲಾಸಿಕಲ್ ನೃತ್ಯ ನೋಡುವುದು ನಮ್ಮೆಲ್ಲರ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಋಥ್ವಿ ವಿಜಯ್ ಕುಮಾರ್. நறுமுகையே நீ ஒரு நாழிகனில்லாய், செங்கனி ஊறிய வாய் திறந்து நீ ஒரு திருமொழி சொல்லாய். அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா. அற்றை திங்களன் நிலவில் கொற்ற பொய்கையாடுகையில் ஒற்றை பார்வை பார்த்தவனும் நீயா. शाम रोक लई ढाई शाम रोक लई और चक मुख चूम लई सर से मोरी चुनरी गई सर से मोरी चुनरी गई. सरक 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 सरक. Só que a profissão das minas é abusadora, ela vai bater, ela vai sentando, ela vai quicando, ela vai batendo, ela vai quicando, ela vai sentando, abusadora. Okay, baby, wash your make it wet. Diamonds hit your sweat. Tattoo on your chest, yeah. I like when my remedies connect. That pussy in your bed. I can choose intimate, yeah. Moving on money, I like how you say it. Eating me body, I like how you paint it. I took a trip to the stylist today. Asking the bitch, I come spinning the paper, stop. ಚೆಕ್. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಟು ಋಥ್ವಿ ವಿಜಯ್ ಕುಮಾರ್. ಓಕೆ, ಆಗಲೇ ಕೆಲವರಿಗೆ ಪ್ರೈಸ್ ಸಿಕ್ಕಿತ್ತು, ಕೆಲವರಿಗೆ ಪ್ರೈಸ್ ಸಿಕ್ಕಂಡಿತ್ತು, ಕೆಲವರಿಗೆ ಕಾತೊಂದುಲ್ಲೇರು ಏರಾಗಿತ್ತೆ ನೆಕ್ಸ್ಟ್ ಪ್ರೈಸ್ ಬರೋ ಬಂದು. ಸೊ ಇತ್ತದ ಕ್ವಶನ್, ವೆರಿ ಸಿಂಪಲ್ ಕ್ವಶನ್. GL ಆಚಾರ್ಯ ಜ್ಯುವೆಲರ್ಗೆ ಒಟ್ಟು ಎಷ್ಟು ಮಳಿಗೆಗಳಿವೆ ಆ್ಯಂಡ್ ಅದು ಎಲ್ಲಿದೆ? ಒಲ್ಪ ಮಾತ ಉಂಡು, ಟೋಟಲ್ 8 ಔಟ್ಲೆಟ್ ಉಂಡು ಅಂಚನೆ ಆಯ್ತಾ ಪುದರ್ ವಾ ಊರುಡು ಉಂಡು ಪಂದ್. ವೆರಿ ಸಿಂಪಲ್. ಎನಿ ಒನ್?
ವೆರಿ 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 ಸಿಂಪಲ್. ಯಾಕಡೆ ಬಂಗದ ಕ್ವಶನ್ಗೂ ಮತ್ತು ಆನ್ಸರ್ ಮಂತ ರೀತಿ ಈಸಿದ ಕ್ವಶನ್ಗೆ ಎಲ್ಲ ಮನೆ ತಂದಿಚ್ಚೇರು. ನಮ್ಮ ಪುತ್ತೂರ್ದಕ್ಕೆ ಪೂರ ಬಂಗದ ಈಗ ಕೈಪಾಡ್ನು ಜಾಸ್ತಿ ಅಂತ. ಯಾರಾದರೂ ಇದ್ದೀರಾ? ಒಟ್ಟು ಎಷ್ಟು ಮಳಿಗೆಗಳಿವೆ ಅಂದರೆ ಔಟ್ಲೆಟ್ ಎಷ್ಟಿದೆ, ಯಾವ ಊರಿನಲ್ಲಿದೆ? ಎನರ್ಜಿ ಎಲ್ಲ ಹೋಯ್ತಾ? ಹಾಂ ಬನ್ನಿ ಮ್ಯಾಮ್. ಹಾಂ ಬನ್ನಿ ಸರ್. ಯಾಕೆ ಎಲ್ಲ ಕೂಡ ಹೆಂಗಸರಿಗೆ ಹೋಗಬೇಕು, ನಾವು ಕೂಡ ಮುಂದೆ ಬರ್ತೇವೆ ಅಂತ. ಒಟ್ಟು 5 ಮಳಿಗೆ ಇದೆ. ಪುತ್ತೂರು, ಸುಳ್ಯ, ಮಡಿಕೇರಿ, ಗೋಣಿಗಪ್ಪ, ಹಾಸನ. ಎಸ್, ಅವರು ಮಡಿಕೇರಿ ಅಂತ ಹೇಳಿದ್ರು, ಅದು ಕುಶಲನಗರದಲ್ಲಿರೋದು. ಖಂಡಿತವಾಗಿಯೂ ಕೂಡ ರೈಟ್ ಆನ್ಸರ್. ಕಾಂಗ್ರ್ಯಾಚುಲೇಷನ್ಸ್. ವೆಯ್ಟ್ ಮಾಡಿ ಸರ್, ಪ್ರೈಸ್ ಬೇಡವಾ? ಬೇಕಲ್ವಾ? ಸೊ ಐ ರಿಕ್ವೆಸ್ಟ್ ಲಕ್ಷ್ಮೀಕಾಂತ್ ಆಚಾರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ ವಿನ್ನರ್ ನೀವು ವೇದಿಕೆಗೆ ಬರಬೇಕು, ಪ್ರೈಸ್ ತಗೊಂಡು ಹೋಗಬೇಕು. ಲಕ್ಷ್ಮೀಕಾಂತ್ ಆಚಾರ್ಯ ಸರ್ಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ವೇದಿಕೆಯಲ್ಲಿ ಇನ್ನೊಂದು ಅದ್ಭುತವಾದಂತಹ ನೃತ್ಯವನ್ನು ನೋಡುವಂಥ ಹೊತ್ತು ಇತ್ತೆ ಕುಡೊಂಚಿ ಬ್ಯೂಟಿಫುಲ್ ಆಯ್ನಂಚಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೊಟ್ಟುಗು ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡಿ ಝೋನ್ ಪುತ್ತೂರು. ಬರಲಿ ಜೋರಾದಂತಹ ಚಪ್ಪಾಳೆ. कटारी ऐसी मारी तन मन सुलगा तड़पन भारी इश्क लहू का जब दिल से उतरे धीरे धीरे चढ़े खुमारी. खाली जाए ना तेरा वार, मेरों से करती है शिकार. तू दो धारी तलवार यार, तू दो धारी तलवार यार. काटे तो करने रंगदार. तू दो धारी तलवार यार, तू दो धारी तलवार यार. तू तो थोड़ी सी थोड़ी सी जरी रे, जैसे गर्मी की हो तपती दोपहरी रे. होने से तू करे दिल का हल्ला रे, हो तेरी तारीफ करता मोहल्ला रे. रहने दे तू ये तकरार, नैनों से करती हूँ शिकार. मैं दो धारी तलवार यार, मैं दो धारी तलवार यार. तू दो धारी तलवार यार, तू दो धारी तलवार यार. पंजाबियां ना डोल में, ढोलकी ते चमचों दे रोल में. पंजाबियां ना डोल में, ढोलकी ते चमचों दे रोल में. दर्द मैनू परवेश दा, नच मेरे कोल कोल तोल में. आके कुड़ियों आज पूरे ढोलक दे, नचा मेरे नाल देसी ढोलक दे. ओ बिग बिग तेरियां गाना में ढोलन वाला रखा जे तू नचदी है. मैं नचा फराटे मार के आज तेरे नाल फंक्शन दे. मैं नचा फराटे मार के आज तेरे नाल फंक्शन दे. ना बैठा मैं बहार के आज तेरे नाल फंक्शन दे. ओ बिग बिग तेरियां गाना में ढोलन वाला रखा जे तू नचदी है. मैं नचांगी शर्म उतार के, मैं नचांगी शर्म उतार के आज तेरे नाल फंक्शन दे. तू नचे फराटे मार
ಅವನಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಆ್ಯಂಡ್ ಇದೀಗ ಇನ್ನೊಮ್ಮೆ ಪ್ರೈಸ್ ಗೆಲ್ಲುವಂತಹ ಅವಕಾಶ. ಸ್ಪೆಷಲಾಗಿ ಬಂದಂತಹ ಎಲ್ಲರೂ ಕೂಡ ಮನೆಗೆ ಖಾಲಿ ಕೈಯಲ್ಲಿ ಹೋಗಬಾರ್ದು, ಏನಾದರೂ ತಗೊಂಡು ಹೋಗಬೇಕು ಈ ಕಾರ್ಯಕ್ರಮದಿಂದ ಹೋಗುವಾಗ ಅನ್ನುವಂತಹ ಉದ್ದೇಶದಿಂದ ಈಗ ಇನ್ನೊಂದು ಕ್ವಶನ್. ವೆರಿ ಸಿಂಪಲ್. ಈಗ ಈ ನಮ್ಮ GL ಆಚಾರ್ಯ ಜುವೆಲರ್ಸ್ 2021ರಿಂದ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಭವ್ಯವಾದಂತಹ ಶೋರೂಮ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಗೆಲ್ರಿಗೂ ಗೊತ್ತುಂಟು, ಎಲ್ಲರೂ ಕೂಡ ವಿಸಿಟ್ ಕೂಡ ಮಾಡಿದ್ದೀರಿ. ಆದರೆ 2021ರ ಮೊದಲು GLನ ಮಳಿಗೆ ಎಲ್ಲಿತ್ತು? ಈಗ ಎಲ್ರಿಗೂ ಗೊತ್ತು, 2021ನ ಮೊದಲು ಎಲ್ಲಿತ್ತು ಅದು? ಸರ್ ಬನ್ನಿ. GL ಕಾಂಪ್ಲೆಕ್ಸ್ ಅಲ್ಲಿ ಇತ್ತು, ಗಣೇಶ್ ಪ್ರಸಾದ್ ಹೋಟೆಲ್. ರೈಟ್ ಆನ್ಸರ್, GL ಕಾಂಪ್ಲೆಕ್ಸ್ ಮೇನ್ ರೋಡಲ್ಲಿರುವಂತಹ. ಅದಕ್ಕಿಂತ ಹಿಂದೆ ಎಲ್ಲಿಯಾದರೂ ಇತ್ತ ಅನ್ನೋದು ಯಾರಿಗಾದರೂ ಗೊತ್ತುಂಟ? ಮೇ ಬಿ ಅವರಿಗೂ ಗೊತ್ತುಂಟ ಅಂತ. ಪುತ್ತೂರಿನಲ್ಲಿ ಓಕೆ ಫೈನ್. ಈಗ ಏನಂತ ಹೇಳಿದರೆ ಸರ್ ನಿಲ್ಲಿ, ಪ್ರೈಸ್ ಉಂಟು. ಸುಧನ್ವ ಆಚಾರ್ಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಒಮ್ಮೆ ಜೋರಾದಂತಹ ಚಪ್ಪಾಳಿ ಬರಲಿ ಸುಧನ್ವ ಆಚಾರ್ಯ ಸರ್ಗೆ. ಸರ್ ವೇದಿಕೆ ಮೇಲೆ ಬನ್ನಿ. ಈಗ ಇಲ್ಲಿ ನೋಡಿದರೆ ಲೇಡೀಸ್ಗಿಂತ ಜಾಸ್ತಿ ಜೆಂಟ್ಸ್ ಕೂಡ ಶೋರೂಮ್ಗೆ ಬಂದು ವಿಸಿಟ್ ಮಾಡ್ತಾರಾ ಅಂತ ಅವರಿಗೂ ಕೂಡ ಒಳ್ಳೆ ಆನ್ಸರ್ಸ್ ಗೊತ್ತಿದೆ. ಕ್ವಿಕ್ಕಾಗಿ ಇನ್ನೊಂದು ಕ್ವಶನ್ಗೆ ಹೋಗ್ಬಿಡುವ ಡಾನ್ಸ್ಗಿಂತ ಮೊದಲೇದಾಗಿ. ಓಕೆ, GLನವರ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ನ ಹೆಸರೇನು? ಎಕ್ಸ್ಕ್ಲೂಸಿವ್ ಆಗಿರುವಂತಹ ಬ್ರ್ಯಾಂಡ್, ಈಗ ನೀವು ನೋಡ್ಕೊಂಡು ಬಂದ್ರಿ ಆ ಬ್ರ್ಯಾಂಡ್, ಅದರ ಹೆಸರೇನು? ಲೇಡೀಸ್ ಖಾಲಿ ಡಿಸೈನ್ ಮಾತ್ರ ನೋಡಿದ ಅಂತ ಬರ್ಬೋದು ಸರ್. ಮನೆಗೆ ಫುಲ್ ಪ್ರೈಸ್ ತಗೊಂಡು ಹೋಗ್ತೀರಂತ ಹಾಗೂ ಎಲ್ಲ ಲಕ್ಷಣ ಕಾಣ್ತಾ ಇದೆ. GL ಬ್ರ್ಯಾಂಡ್ ಅಂತ. ನೋ ಅಲ್ಲ, GL ಅಲ್ಲ. ಎಸ್, GLೇ ಒಂದು ಬ್ರ್ಯಾಂಡ್, ಅದರೊಳಗೆ ಇನ್ನೊಂದು ಬ್ರ್ಯಾಂಡ್ ಇದೆ. ಹಾಂ ಬನ್ನಿ ಸರ್. GL ಗ್ಲೋ. ಎಸ್, GLನವರ ಗ್ಲೋ ಅನ್ನುವಂತಹ ಒಂದು ವಜ್ರದ ವಿಭಿನ್ನವಾದಂತಹ ಬ್ರ್ಯಾಂಡ್. ಬರಲಿ ಸರ್ಗೆ ಒಮ್ಮೆ ಜೋರಾದಂತಹ ಚಪ್ಪಾಳೆ. ಸೊ ವೇದ ಲಕ್ಷ್ಮೀಕಾಂತ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ ವೇದ ಲಕ್ಷ್ಮೀಕಾಂತ್ ಅವರಿಗೂ ಕೂಡ. ಆದಿತ್ಯ ಮನೆಗೆ 2 ಪ್ರೈಸ್ ಹೋಯ್ತಾ ಅಂತ, ನಾಳೆ ಶೋರೂಮ್ಗೆ ಬರ್ತಾರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ವೇದಿಕೆಯಲ್ಲಿ ಇನ್ನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ಮ ದೂರದ ಬೆಂಗಳೂರಿಂದ. ಹೆಸರು ಸ್ವಲ್ಪ ಯುನೀಕ್ ಆಗಿದೆ, ಕುಮ್ಮಿ ಅಂತ ಹೇಳಿ ಹೆಸರು. ಬಟ್ ಇವರ ಡ್ಯಾನ್ಸ್ ನೋಡಿದರೆ ಸೂಪರ್ವಾಗಿ ಮಾಡ್ತಾರೆ. ಅದನ್ನು ನೀವು ನೋಡಬೇಕಾದ್ರೆ ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಕೊಡಬೇಕು. ಭಾರಿ ಶೋಗಡೆ ಡ್ಯಾನ್ಸ್ ಮಲ್ಪೇರು ನಮ್ಮ ಬ್ಯಾಂಗ್ಳೂರ್ದ ಫೇಮಸ್ ಡ್ಯಾನ್ಸರ್ ಇತಿ ಒಂಜಿ ವೇದಿಕೆ ಪರ್ಫಾರ್ಮೆನ್ಸ್ ಕೊರವಲರು. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, put your hands together for Kummi. By any means, dropping more tattoo, more than millions. You wanna go to Bora Bora with the savvy baby? Give you the hip and let you hold me like a whiny baby. Send me the visa for the Boda. Spice girl, I know you wanna. This beat up, syndrome in love. Your tattoo touch is not enough. Hey, you and me, tell me where you wanna go. What's your now? You can get the matter, baby. You and me, somewhere in Bora. Diamond girl, I'ma need a come on. Back in the bank, CC the shoes, Visa the cash, I'm a loose. तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका लका दिसा पांढरा शर्ट खाकी पॅन्ट टाकून मी कडक चेहऱ्यावरती पण एक चकाचक आवाजात वजनी बोलले ते नाचातात म्हणून तर ऐकणारे नाव घेतात हक्कानं. जे तुला डाग दिसतात रंगावर माखलेलो मातीच्या रंगाला जे पण काही दिलेले देवानं मिरवतोय हक्कानं. क्लब मध्ये क्रिटिक्स तर मराठी वाजणारा संकास. आपल्या कामात नाही कधी काय
धक्का क्राऊड मध्ये दंगा बघ साक्षीला जनता इकडे जाशील तिकडे आपला से डंका दशीर कारागीर लेखणीवर मारलेला आहे रंदा मी गाडीवर फिरताना कामानी मी स्टेजवरती भिजलो की घामानी तांबडी चांबडी ही चमकते उन्हात लका 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 ಮರಪು చేతనైతే నువ్వే నన్నా నానెత్తర కులాసా నీ కలలకి చేసా నీ కోసం వయసు వాకిలి కాసారా నా అసలు పోగేసా నీ గుండెకు అచ్చేసా నీ రకకు రంగం సిద్ధం చేసా ఎందుకు పుట్టిందో పుట్టింది నువ్వంటే ముచ్చట పుట్టింది పుడతాని నీ పిచ్చి పట్టింది నీ పేరు పెట్టింది వయ్యారం ఓడి కట్టింది గోరింట పెట్టింది స్వామికి ముక్కులు కట్టింది చుట్టమల్లే చుట్టేస్తాంది చుట్టేస్తాంది చుట్టమల్లే చుట్టేస్తాంది यारी दिल है भूला वही दुनियादारी जन्नत से भी प्यारा यारा दा चौक चौबारा जन्नत से भी प्यारा यारा दा चौक चौबारा बर मन न मन न मन मन के बर मन न मन न मन मन के खामखा दीवाना है दम 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 मस्त है कैसी ये जस्त है दम 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 मस्त है कैसी ये जस्त है कहे चंदा मेरा यारा मैं तन्हा एक तारा दम दम मस्त है कैसी ये जस्त है ಎಸ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೇ ಫ್ರಮ್ ಬ್ಯಾಂಗಲೂರು ಇವತ್ತಿನ ಕಾರ್ಯಕ್ರಮಕ್ಕೆ ಎಸ್ ಸೊ ಇನ್ನೊಂದು ರೌಂಡ್ ವಾಕ್ ಇದೆ ನಮ್ಮ ರೂಪದರ್ಶಿಗಳಿದ್ದು ಮಾಡೆಲ್ಸ್ ವಾಕ್ ಇದೆ ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶ್ಚನ್ನ ಸೊ ಯಾರ ಪಾಲಿಗೆ ಹೋಗ್ತದೆ ಅನ್ನೋದು ನೋಡಬೇಕು ಸೊ ಓಕೆ GL ಅವರ ಪುರುಷರ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ನ ಹೆಸರೇನು? ಖಾಲಿ ಲೇಡೀಸಿಗೆ ಮಾತ್ರ ನಾವು ಬ್ರ್ಯಾಂಡ್ ಇಟ್ಟಿಲ್ಲ, ಸೊ ಜೆಂಟ್ಸಿಗೂ ಕೂಡ ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ನ ಹೆಸರೇನು? ಯಾರು ಕೂಡ ಆಗ್ಬೋದು, ಯಾರಿಗೆ ಗೊತ್ತಿದೆ ಹೇಳಿ. ಹಾಂ ಇರು ಆನ್ಸರ್ ಒಂಥರ ಬರೋದಿಲ್ಲಾರಾ ಅಂದತೆ ಮೇಲೆ ಮಿತ್ ಪಾರ್ಥ ರೈಟ್ ಆನ್ಸರ್. ಹಸ್ಬೆಂಡ್ಗೆ ಮಿನಿ ಗಿಫ್ಟ್ ಒಂಥರ ಬತ್ತದಿತ್ತಾರ ಅಂದು ಕರೆಕ್ಟ್ ಗೊತ್ತುಂಟು. ಓಕೆ, ಸೊ ಐ ರಿಕ್ವೆಸ್ಟ್ ಮೇಘಾ ಶಂಕರ್ ವೇದಿಕೆಗೆ ಬರಬೇಕು ಒಂದು ಪ್ರೈಸನ್ನು ಕೊಡಲಿಕ್ಕೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೊ ಮಚ್. ಈಗ ಇನ್ನೊಂದು ಕ್ವಶನ್, ಆಮೇಲೆ ನಮ್ಮ ರೂಪದರ್ಶಿಗಳು ವೇದಿಕೆಗೆ ಬರ್ತಾರೆ. ಸೊ GL ಅಕ್ಷರಗಳ ಫುಲ್ ಫಾರ್ಮ್ GL. ಅವ್ರು ಫುಲ್ ಹರಿಬರಿಯಲ್ಲಿ ಜೋಶಲ್ಲಿ ಬರ್ತಾ ಇದ್ದಾರೆ. ಗುಂಡಿಬೈಲು ಲಕ್ಷ್ಮೀನಾರಾಯಣ ಆಚಾರ್ಯ. ನಾವು ಎಣಿಸಿದ್ವಿ ಆಗ ಮಾತಾಡಬೇಕಾದ್ರೆ ಮ್ಯಾಮ್ ಅವ್ರು ಎಲ್ರಿಗೂ ಕೂಡ ಗೊತ್ತಿರಬಹುದಿಲ್ಲ ಅಂತ ಹೇಳಿ. ಸೊ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಬಲರಾಮ್ ಆಚಾರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ಎಣಿಸಿದ್ವಿ ಈ ಕ್ವಶನ್ಗೆ ಆನ್ಸರ್ ಸ್ವಲ್ಪ ಕಷ್ಟ, ಯಾಕಂದರೆ ಎಲ್ರಿಗೂ ಕೂಡ ನೆನಪಿರುತ್ತೋ ಇಲ್ವೋ ಅಂತ. ಬಟ್ ಅವರು ಖಾಲಿ GL ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಯ್ತು, ಅವರು ವೇದಿಕೆಗೆ ಬಂದುಬಿಟ್ರು. ನಿಮ್ಮ ಫ್ರೆಂಡ್, ಹಾಗಾಗಿ ಫುಲ್ ಆ ಒಂದು ಫ್ರೆಂಡ್ಶಿಪ್ಗೆ ಜೋರಾದಂತಹ ಚಪ್ಪಾಳೆ ಬರಲಿ. ಎಸ್, ಸೊ ಇದೀಗ ವೇದಿಕೆಯ ಮೇಲೆ ನಮ್ಮ ರೂಪದರ್ಶಿಗಳು ವೇದಿಕೆಗೆ ಬರುವಂತಹ ಹೊತ್ತು ಟಾಪ್ 19 ಮಾಡೆಲ್ಸ್ ಇದೀಗ ವೇದಿಕೆಗೆ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಆಲ್ ದಿ ಬ್ಯೂಟಿಫುಲ್ ಮಾಡೆಲ್ಸ್ ಆಫ್ GL ಆಚಾರ್ಯ ಜ್ಯುವೆಲರ್.
ಆಗಬೇಕಾದ್ರೆ ಇವರು ಟ್ರೈನ್ ಮಾಡಿದ್ರು. ಶಿ ಈಸ್ ಫ್ರಮ್ ಸುರೇಶ್ ಶೆಟ್ಟಿ ಆ್ಯಂಡ್ ಇವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಅವರಿಗೆ ಜೋರಾದಂತಹ ಚಪ್ಪಾಳೆ ಬರಲಿ. ಸೊ ವಿ ಹ್ಯಾವ್ ಅಪೂರ್ವ ಫ್ಯಾಷನ್ ಕೊರಿಯೋಗ್ರಾಫರ್ ಫ್ರಮ್ ಸುರೇಶ್ ಶೆಟ್ಟಿ ಇವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಹರ್. ಬರಲಿ ಜೋರಾದಂತಹ ಚಪ್ಪಾಳೆ. ನಮ್ಮ ರೂಪದರ್ಶಿಗಳಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಟೈಟಲ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ವಿ ಹ್ಯಾವ್ ಪರ್ಫಾರ್ಮೆನ್ಸ್. ಅದಕ್ಕಿಂತ ಮೊದಲು ವಿ ಹ್ಯಾವ್ ಎನದರ್ ಕ್ವಶನ್. ಸೊ ವೆರಿ ಸಿಂಪಲ್ ಅಲ್ಲ, ಸ್ವಲ್ಪ ಟ್ರಿಕ್ಕಿ ಕ್ವಶನ್. ವಜ್ರಗಳ ಗುಣಮಟ್ಟವನ್ನು 4 ಸಿಗಳಿಂದ ಅಳೆಯುತ್ತಾರೆ. ಈ 4 ಸಿ ಯಾವುದು? ಆ ಸಿ ಓ ಒಂದಿತ್ತೆ ನಿಗಲ್ಪ ನೋಡು. ಏರ್ಲ ಗೂಗಲ್ ಮಾಮನ್ ಯೂಸ್ ಮನ್ ಪರಿಚಿ. ವಜ್ರಗಳ ಗುಣಮಟ್ಟವನ್ನು 4 ಸಿಗಳಿಂದ ಅಳೆಯುತ್ತಾರೆ. ಆ 4 ಸಿಗಳು ಯಾವುದು? ಸೀ ಫುಡ್ ಹತ್ತು ಟೈಮ್ ಆತನು ಅನಿಸ್ತಾ ಸೀ ಫುಡ್ದ ಮತ್ತೆ ನೆನಪು ಮಂತನು వచ్చి. ಓಕೆ, ಯಾವುದು ಆ 4 ಸಿಗಳು? ಹಾಂ, ಅಲ್ಲಿ ನಮ್ಮ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ GL ಸ್ಟಾಫ್ಗಳ. ಗೊತ್ತುಂಟ ಆನ್ಸರ್? ನಾಚೆ ಅನ್ಪೊಚ್ಚಿ ಗೊತ್ತಿತ್ತು. ನಾವು ಅಲ್ಲೆಜ್ಜಿ ಬರೋಲ್ಲ ತಾಕಲ್ಲ ಹೆಜ್ಜಿ ವರ್ಚಿ. ಯಾರಿಗಾದ್ರೂ ಗೊತ್ತುಂಟಾ ಆನ್ಸರ್? ನೋ. ಓಕೆ, ಸ್ವಲ್ಪ ಹೊತ್ತು ಟೈಮ್ ಕೊಡ್ತೇವೆ. ಈಗ ಯಾವುದೇ ಆ ಕಡೆ ಈ ಕಡೆ ನೋಡ್ಬೋದು, ಎಲ್ಲೂ ಕೂಡ ನೋಡ್ಬೋದು. ಬಟ್ ಆನ್ಸರ್ ಯಾರು ಇಲ್ಲಿ ಬಂದು ಮಾಡ್ತಾರೆ ಅವರಿಗೆ ಪ್ರೈಸ್ ಸಿಗುತ್ತೆ. ಆಮೇಲೆ ಆನ್ಸರ್ ಮಾಡಿದ್ರು ಕೂಡ ಓಕೆ. ಕ್ವಶನ್ ವೆರಿ ಸಿಂಪಲ್. ವಜ್ರಗಳ ಗುಣಮಟ್ಟವನ್ನು 4 ಸಿಗಳಿಂದ ಅಳೆಯುತ್ತಾರೆ. ಈ 4 ಸಿಗಳು ಯಾವುದು ಅಂತ ಹೇಳಿ. ಓಕೆ, ಸೊ ಈಗ ಇನ್ನೊಂದು ಕ್ವಶನ್. ನವರತ್ನಗಳ 9 ರತ್ನಗಳು ಯಾವುದು? ನವರತ್ನಗಳ 9 ರತ್ನಗಳು ಯಾವುದು? ಯಾರಿಲ್ವಾ? ಎಲ್ಲ ಎನರ್ಜಿ ಮುಗ್ದೋಯ್ತಾ? ಅಲ್ಲ, ಕಷ್ಟದ್ದು ಕ್ವಶನ್ ಇಟ್ಟಿದ್ದಾರ ಅಂತಲ್ಲ, ಅಲ್ಲ ಕಷ್ಟದ್ದು ಕ್ವಶನ್. ಆನ್ಸರ್ ಮನ್ಪರ ಬರೋದಿಲ್ಲದ ಅಂತ. ನವರತ್ನಗಳು 9 ರತ್ನಗಳು ಯಾವುದು? ನಮ್ಮ ಮನೆಯ ಪಕ್ಕದಲ್ಲಿರುವ ರತ್ನ ಅಲ್ಲ, 9 ರತ್ನಗಳು. ಬರ್ಬಾರೆ? ಹಾಂ,
ನೋಡಿ ಕರೆಕ್ಟ್ ಆಗಿರುತ್ತಾ ಅಂತ ಹೇಳಿ. ಬಟ್ ಇನ್ ಕೇಸ್ ಅವರು ಟ್ರೈ ಮಾಡಿದ್ರು ಕೂಡ ಓಕೆ. ಬನ್ನಿ. ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ, ಪಚ್ಚೆ ಎಷ್ಟು ಎಷ್ಟಾಯ್ತಾ? 5 ಆಯ್ತಾ? ಹಾಂ, ಪಚ್ಚೆ ಆಯಿತು. ಹಾಂ, ಹೇಳಿ ಫಸ್ಟಿಂದ. ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ, ಪಚ್ಚೆ, ಚಿನ್ನ, ಬೆಳ್ಳಿ, ಮತ್ತು ಯಾವತ್ತು ಇನ್ನೊಂದು ಗೊತ್ತಿಲ್ಲ, ವಜ್ರ. ಆಲ್ಮೋಸ್ಟ್ ಓಕೆ, ಬಟ್ ಇನ್ನೂ ಕೂಡ ಉಂಟು ಸರ್. ಸರಿ, ಗೊತ್ತಾಯಿತು. ಬಟ್ ಇನ್ಯಾರಾದರೂ ರೈಟಾಗಿ ಆನ್ಸರ್ ಮಾಡೋರಿದ್ದೀರಾ? ಇಂಗ್ಲೀಷ್, ತುಳು, ಕನ್ನಡ, ಹಿಂದಿ ಯಾವುದ್ರಲ್ಲೂ ಕೂಡ ಆನ್ಸರ್ ಮಾಡ್ಬೋದು. ಆನ್ಸರ್ ಸರಿ ಬಂದರೆ ಆಯಿತು. ಇದ್ದಾರೆ ಯಾರಾದರೂ? ಇಲ್ಲ. ಇದ್ದಾರಾ? ಎಸ್ ಮ್ಯಾಮ್, ಬನ್ನಿ. ನೀವು ಅಷ್ಟು ಟ್ರೈ ಮಾಡಿದ್ರಲ್ಲ. ಎಸ್, ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ರಾಜಿ ಮ್ಯಾಮ್, ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ದಯವಿಟ್ಟು ನಾನು ಬಲರಾಮಾಚಾರ್ಯ ಸರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಯಾವುದೇ ಆಗಲಿ ನವರತ್ನಗಳ ಫುಲ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಈಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನವರತ್ನಗಳು ಯಾವುದನ್ನೋದನ್ನು. ಇದು ಸುಮ್ಮನೆ ಒಂದು ಎಲ್ಲ ಬಂದ ಪ್ರೇಕ್ಷಕರನ್ನು ಸಹ ಈ ಪ್ರೋಗ್ರಾಮ್ನಲ್ಲಿ ಇನ್ವಾಲ್ವ್ ಮಾಡಬೇಕಂತ ಹೇಳೋ ದೃಷ್ಟಿಯಿಂದ ಇಟ್ಟದಷ್ಟೇ ಪ್ರಶ್ನೆ. ಫನ್ ಕ್ವೆಶನ್ ಹೇಳ್ತಾರಲ್ಲ ಆ ರೀತಿ, ಭಾಳ ಸೀರಿಯಸ್ ಆಗಿ ತಗೊಳ್ಬೇಕು ಅಂತೇನಿಲ್ಲ. ಹೆಚ್ಚಾಗಿ ಅದರದ್ದು ಟೆಕ್ನಿಕಲ್ ಆಗಿ ಎಲ್ಲರಿಗೂ ಗೊತ್ತಿರೋದಿಲ್ಲ. ಹವಳ, ಮುತ್ತು, ವಜ್ರ, ರತ್ನ ಅಂತ ಹೇಳಿದರು. ರತ್ನ, ವಜ್ರ ಒಂದೇ. ಇನ್ನು ವೈಡೂರ್ಯ ಮತ್ತು ಗೋಮೇಧಿಕ ಮತ್ತು ಮಾಣಿಕ್ಯ ಅಂದರೆ ರೂಬಿ, ಎಮರಲ್ಡ್, ಡೈಮಂಡ್, ಪರ್ಲ್, ಕೋರಲ್, ಕ್ಯಾಟ್ಸೈ, ಗೋಮೇಧಿಕ ಮತ್ತು ಪಚ್ಚೆ. 8 ಆಯಿತಾ? ಹೀಗೆ ಎಲ್ಲ ಸಫೈರ್, ಪುಷ್ಯರಾಗ, ಹೀಗೆ 9 ರೀತಿ ಇದೆ. ಇದನ್ನು ಒಟ್ಟಿಗೆ ಧರಿಸಿದಾಗ ನಮಗೆ ಒಳ್ಳೆ ಎಫೆಕ್ಟ್ ಕೊಡ್ತದೆ ಅಂತೇಳಿ ಒಂದು ನಂಬಿಕೆ ಇದೆ. ಅದೇನೇ ಇರಲಿ, ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಿಮಗೆಲ್ಲ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಮುಂದಿನ ಸಲ ಕಾರ್ಯಕ್ರಮ ಆಗೋದಾದರೆ ಖಂಡಿತವಾಗ್ಲೂ ಕೂಡ ಇಲ್ಲೊಂದು ಕ್ವಶನ್ ಇರ್ತದೆ, ಸ್ಪೆಷಲ್ ಆಗಿರುವಂಥ ಗಿಫ್ಟ್ ಇರ್ತದೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಮನೇಲಿ ಎಕ್ಸಾಮ್ಗೆ ಓದಿದಾಗೆ ಖಂಡಿತವಾಗಿ ಕೂಡ ಓದ್ಕೊಂಡು ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ವೇದಿಕೆ ಮೇಲೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಡಾನ್ಸ್ ಪರ್ಫಾರ್ಮೆನ್ಸ್, ನಮ್ಮ ಪುತ್ತೂರಿನ ಹೆಮ್ಮೆಯ ತಂಡ ಅಂತ ಹೇಳ್ಬೋದು. ಎಲ್ಲಿ ಹೋದ್ರೂ ಕೂಡ ಇವರ ಪರ್ಫಾರ್ಮೆನ್ಸ್ನ ಹವ ನಾವು ನೋಡ್ಬೋದು. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ದೀಸ್ ಆನ್ ಪುತ್ತೂರು.
मुन्ना झुंड में तो सुअर आते हैं, शेर अकेला ही आता है. ಮಾಡಿಸುತ್ತ ಮನುಷ್ಯದ ನಾನು ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಮಾಡಿಸುತ್ತ ಮನುಷ್ಯದ ನಾನು ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಅರ್ರರ್ರ ನಾಕ ಮುಖ 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 ಅರ್ರರ್ರ ನಾಕ ಮುಖ 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 என்ன சிஸ்டர் ஜங்கு ஜிங்கு ஜங்கு ஜிங்கு என்னது இது இந்த மாதிரி ஆட்கள் அப்படி படத்துல காட்டுறது சந்தோஷமா ஆடும்போது இப்படி இன்னொரு மோரு கட்டுன்னெல்லாம் சொன்னீங்கன்னா சார் அடுத்ததாக கையை விட்டுருங்க. ஆக்ஷன் ஆக்ஷன் மாமதுர அன்ன கொடி மாமதினி அன்ன ரெடி மருத மெச்சு அன்ன கொடி மாமதினி நல்ல அடி ஒன் டாப்ல மாமதுர அன்ன கொடி மாமதினி அன்ன ரெடி மருத மெச்சு அன்ன கொடி மாமதினி நல்ல அடி ಚೆಕ್. ಓಕೆ, ಬರಲಿ ಜೋರಾದಂತಹ ಚಪ್ಪಾಳೆ ಡಿ ಝೋನ್ ಪುತ್ತೂರ್ಗೆ. ಓಕೆ, ಈಗ ಮತ್ತೊಮ್ಮೆ ದ ಕೌಂಟ್ ಡೌನ್ ಬಿಗಿನ್ಸ್ ಫಾರ್ ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಜುವೆಲರ್ಸ್. ಯಾರಾಗ್ಬೋದು? ಎನಿ ಗೆಸ್? ಇಲ್ಲದ ಕ್ಲಕ್ಲ ಜೋಕುಲ ಪುದರ್ ಬನ್ನೊಂದುಲ್ಲೇರು. ಓಕೆ, ವಿಲ್ ಆಸ್ಕ್ ಲೇಟರ್. ಮೊದಲೇದಾಗಿ ನಮ್ಮ ಟಾಪ್ 19 ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರನ್ನು ಮತ್ತೊಮ್ಮೆ ಫೈನಲ್, ಅಂದರೆ ಈಗ ಏನಿಲ್ಲ, ಜಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಇರೋದು, ಆ ಒಂದು ಫೈನಲ್ಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಆ 19 ಫೈನಲಿಸ್ಟ್. ಬರಲಿ ಜೋರಾದಂತಹ ಚಪ್ಪಾಳೆ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು our top finalists. ನಮ್ಮ GL ಆಚಾರ್ಯ ಜುವೆಲರ್ಸ್ ಅಕ್ಲೆ ಗುಡೋರು ನಮ್ಮ ಜೋರೇನಂಚಿನ ಕೈ ಚಪ್ಪಾಳೆ ಕೊರಡು ಎನಗಡೆ ಪಂಡೆ ಖಾಲಿ ನಮ್ಮ ಭಾಗ ಕರ್ನಾಟಕದ ಬೇತೆ ಬೇತೆ ಜಿಲ್ಲೆಡ್ದಲ್ಲ ಬೈದಿನಂಚಿನ ಪ್ರತಿಭೆಲು ಇನಿ ಒಂಚು ವೇದಿಕೆಯನ್ನು ಉಂತುತ್ತದೆ. ಅಂಡ ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಜುವೆಲರ್ ಆ ಒಂಚಿ ಟೈಟಲ್ ಏರಿಗೂ ಪೋಪುಡು ಬಂದು ತೂಪು ನಂಚಿನ ಮೂರ್ತು ಅವೆಡ್ದು ತುಂಬು ಏನೊಂಚಿ ಈ ಒಂಜಿ ವೇದಿಕೆಗೆ ಅಗೇನ್ ಬಲರಾಮ್ ಆಚಾರ್ಯ ಸರ್ ಇದನ್ನು ಮೋಕೆಡೆ ಎತ್ಕೊಂಡೊಂದಲ್ಲೇ ಪ್ಲೀಸ್ ಸರ್. ಅಂಡ್ ಅಂಚನೆ ರಾಜಿ ಮ್ಯಾಮ್ ದಯದಿದು ವೇದಿಕೆಗೆ ಬರಡು. ಅಂಚನೆ ಲಕ್ಷ್ಮೀಕಾಂತ್ ಆಚಾರ್ಯ ಸರ್ ದಯದಿದು ವೇದಿಕೆಗೆ ಬರಡು. ಐದೊಟ್ಟಿಗೂ ವೇದ ಲಕ್ಷ್ಮೀಕಾಂತ್ ಮ್ಯಾಮ್ ದಯದಿದು ವೇದಿಕೆಗೆ ಬರಡು. ಐದೊಟ್ಟಿಗೂ ಸುಧನ್ವ ಆಚಾರ್ಯ ಸರ್ ಇರ್ಲ ವೇದಿಕೆಗೆ ಬರಡು. ಅದನ್ನ ಧರ್ಮಪತ್ನಿ ಐನಂಚಿನ ಮೇಘಶಂಕರ್ ದಯದಿದ್ದು ಇರ್ಲ ವೇದಿಕೆಗೆ ಬರಡು. ವೇದಿಕೆದ ಮಿತ್ರ ಎಸ್. ಸೊ ಮೊಕ್ಲಿಗುರು ಚೋರೇನಂಚಿನ ಕೈ ಚಪ್ಪಾಳೆ ಬರಡು. ಬಾರಿ ಪೊರ್ಲುದ ಈವೆಂಟ್ ನಮ್ಮ ಪುತ್ತೂರ್ದ ಜನಕ್ಲೆಗ ಅವತ್ತಂದೆ ಬೇತೆ ಭಾಗದ
ಪ್ರತಿಭೆಲು ನಮ್ಮ ಊರಿಗೆ ಬರಡು ಬಂದು ನಂಚಿನ ನಿಟ್ಟಡು ಮರಿ ಟಾಪ್ 19 ಅಕಲು ಕಂತದು ಉಂತದು ಮರಿ ಗ್ರ್ಯಾಂಡ್ ಆಗಿ ನಂಚಿನ ಇವೆಂಟ್ ಮಲ್ದಿರು ನನ್ನ ದಾದ ಇತ್ತುಂಡಲ್ಲ ರಿಸಲ್ಟ್ ದಟ್ ಟೈಮ್ ಏನಿದ್ರು ಕೂಡ ರಿಸಲ್ಟಿನ ಹೊತ್ತು ಏನಿಗೆ ಯಾರು ವಿನ್ ಆಗ್ಬೋದು ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಏನಿಗೆ ಹೆಂಚಿನ ಮಾರ ಚಪ್ಪೆ ಬಂಡ ಚಪ್ಪೆ ಆ ಥರ ಪುತ್ತೂರ್ದಾಕೆಲ್ಲ ಯಾರಾಗ್ಬೋದು ಏನಿಗೆ ಕಂಟೆಸ್ಟೆಂಟ್ ನಂಬರ್ 2 ಅದೇ ಯಾರಲ್ಲಿ ಹಿಂದ್ಗಡೆಯಿಂದ 2 ಹೇಳ್ತಾ ಇದ್ದಾರೆ ಏನಿಗೆ ಶಿಬಾನಿ ಓಕೆ ಏನಿ ಅದು ಗೆಸ್ ಮಾಡ್ತಾ ಇರಿ ಸೊ ರಿಸಲ್ಟ್ ಕೌಂಟ್ ಡೌನ್ ಆಗುತ್ತೆ ಸರ್ ರಿಸಲ್ಟ್ಗಿಂತ ಮೊದಲು ನಿಮ್ಮ ಕಡೆಯಿಂದ ನಿಮ್ಮ ಮನದಾಳದ ಮಾತು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಆಕಸ್ಮಿಕವಾಗಿ ಮೂಡಿಬಂದಿದೆ. ನಾವು ಫೋಟೋಶೂಟ್ ಮಾಡುವಾಗ ಕಳೆದ ವರ್ಷ ಫೋಟೋಶೂಟ್ ಮಾಡುವಾಗ ಪ್ರೊಫೆಷನಲ್ ಮಾಡೆಲ್ ಫಿಲ್ಮ್ ಸ್ಟಾರನ್ನು ನಾವು ಉಪಯೋಗ ಮಾಡಿಕೊಂಡು ಮಾಡಿದ್ವಿ. ಆದರೆ ಈ ಸತಿ ಸ್ಥಳೀಯ ಪ್ರತಿಭೆಗಳನ್ನು ಯೂಸ್ ಮಾಡುವ ಅಮೆಚೂರ್ಸ್ನಲ್ಲಿ ತುಂಬ ಟ್ಯಾಲೆಂಟ್ ಇದೆ ಅಂತ ಹೇಳುವ ದೃಷ್ಟಿಯಿಂದ ಒಂದು ಅನೌನ್ಸ್ಮೆಂಟ್ ಕೊಟ್ಟೆವು. ಅದಕ್ಕೆ ಅದ್ಭುತವಾದ ಪ್ರತಿಕ್ರಿಯೆ ಬಂತು. ಸುಮಾರು 800-900ಕ್ಕೂ ಮಿಕ್ಕಿ ಅಪ್ಲಿಕೇಶನ್ಗಳು ಬಂದವು. ಅದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಈ 19 ಜನವನ್ನು ಹೆಕ್ಕಲಿಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು ನಮಗೆ ಅಂಥೇಳಿ. ಅಂತೂ ಇವತ್ತು ಉತ್ತಮ ರೀತಿಯಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮದು ಉದ್ದೇಶ ಇದರಲ್ಲಿ ಬರೀ ನಮ್ಮ ಜ್ಯುವೆಲ್ಸನ್ನು ಶೋಕೇಸ್ ಮಾಡುವಂಥದ್ದು ಮಾತ್ರ ಅಲ್ಲ, ಅವರ ಟ್ಯಾಲೆಂಟ್ ಕೂಡ ಇವತ್ತು ಅಮೆಚೂರ್ಸ್ ಅವರು ಆದರೂ ಕೂಡ ಪ್ರೊಫೆಷನಲ್ ರೀತಿಯಲ್ಲಿ ಒಂದೆರಡು ದಿನದ ಪ್ರಾಕ್ಟೀಸ್ನಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಾನು ಎಲ್ರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಸಂಯೋಜಿಸಿದ ಸುರೇಶ್ ಶೆಟ್ಟಿ ಇವೆಂಟ್ಸ್ ನಮ್ಮೊಂದಿಗಿದ್ದಾರೆ. ಈ ಮಾಲ್ ಓಪನಿಂಗ್ ಟೈಮ್ನಿಂದಲೂ ಅವರು ಇದ್ದಾರೆ ಒಟ್ಟಿಗೆ. ಎಲ್ಲದಕ್ಕೂ ಕೂಡ ಅವರು ಸಹಹಸ್ತರಾಗಿ ಬರ್ತಾರೆ. ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಭಾಳ ಕಷ್ಟದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ ನಮ್ಮ MC ಅವರು. ಏನಂತ ಹೇಳಿದ್ರೆ ಯಾರು ಅಂತ ಹೇಳಿ ಅಂತೇಳಿ ನನಗೆ ಜಡ್ಜ್ ಮಾಡಲಿಕ್ಕೆ ಬಿಡ್ತೀರ, ನಾನು 19 ಜನರಿಗೂ ಪ್ರೈಸ್ ಕೊಡ್ತಿದ್ದೆ. ಇವರು ಯಾರಿಗೆ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಅಂತೂ ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆ. ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಪ್ರೊಫೆಷನಲ್ ಮಾಡೆಲ್ ಆಗುವ ಆಂಬಿಷನ್ ಇದ್ದಲ್ಲಿ ಅದು ಕೂಡ ಪೂರೈಸಲಿ ಮಹಾಲಿಂಗೇಶ್ವರ. ಅದಕ್ಕೆ ನಿಮಗೆಲ್ಲರಿಗೂ ಆಶೀರ್ವದಿಸಲಿ ಅಂತೇಳಿ ಹೇಳುತ್ತಾ, ಮುಖ್ಯವಾಗಿ ಬಂದ ನಮ್ಮ ಎಲ್ಲ ಗ್ರಾಹಕ ಬಂಧುಗಳಿಗೆ ಮತ್ತು ಮಿತ್ರರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಬಹುಶಃ ಅವರು ಪ್ರೈಸ್ ಅನೌನ್ಸ್ ಮಾಡಲಿಕ್ಕಿದ್ದಾರೆ ಅಂತ ಕಾಣ್ತದೆ. ನಮಸ್ಕಾರ. ಧನ್ಯವಾದಗಳು ಸರ್. ಜೊತೆಗೆ ವೇದಾ ಮ್ಯಾಮ್, ಯಾಕಂದರೆ ಇವತ್ತಿನ ಕಾರ್ಯಕ್ರಮ ಇಷ್ಟು ಗ್ರ್ಯಾಂಡ್ ಆಗಿ ಆಗಬೇಕಾದ್ರೆ ಅದರ ಇನಿಷಿಯೇಟಿವ್ ತಗೊಂಡದ್ದು ವೇದಾ ಮ್ಯಾಮ್. ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಎಲ್ಲ ಇವತ್ತು ಬೆಳಗ್ಗೆಯಿಂದ ಇದ್ದು ಕಾರ್ಯಕ್ರಮ ಹೇಗಾಗಬೇಕು ಎಲ್ಲ ಗೈಡೆನ್ಸ್ ಕೊಟ್ಟವರು. ಅವರು ಜೊತೆಗೆ ಬರ್ತು ಕೂಡ ಕೊಟ್ಟಿದ್ದಾರೆ, ಯಾವುದೆಲ್ಲ ರೀತಿಯಲ್ಲಿ ಆಗಬೇಕು ಅವರು ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಾ. ಬಟ್ ಅವರಿಗೊಂದು ಸ್ಪೆಷಲ್ ಆಗಿರುವಂತಹ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಅದ್ಭುತವಾಗಿ ಕಾರ್ಯಕ್ರಮ ಒಳ್ಳೇದಾಗಬೇಕಾದ್ರೆ ನಿಮ್ಮ ಕೂಡ ಸಹಕಾರ ಇತ್ತು. ಈ ಒಂದು ಹೋಲ್ ಫ್ಯಾಮಿಲಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಈಗ ನಮ್ಮ ರಿಸಲ್ಟ್ನ ಟೈಮ್. ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ ಜ್ಯುವೆಲ್ಲರ್. ಮೊದಲನೇದಾಗಿ ಒಂದು ಗರ್ಲ್ ಟೈಟಲ್ ವಿನ್ ಆಗ್ತಾರೆ. ಅದರ ಮೊದಲು 3rd and 2nd ಪ್ಲೇಸ್ ಕೂಡ ಇದೆ. ಸೊ ಆ ಒಂದು ಪ್ಲೇಸ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನೋಡುವಂಥ ಹೊತ್ತು. ಅದಕ್ಕಿಂತ ಮೊದಲನೇದಾಗಿ ಯಾರೆಲ್ಲ ಟಾಪ್ 19 ಇದ್ದೀರಾ, ನಿಮಗೆ ನಮ್ಮ GL ಆಚಾರ್ಯ ಸಂಸ್ಥೆಯ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಹಾಗೇನೆ ಗಿಫ್ಟ್ ಹ್ಯಾಂಪರನ್ನು ಕೊಡುವಂತಹ ಹೊತ್ತು. ಯಾಕಂದರೆ ನಿಮ್ಮ ಟ್ಯಾಲೆಂಟನ್ನು ಗುರುತಿಸಿ ಈ ಒಂದು ವೇದಿಕೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ರೆಶರ್ಸ್. ಅದಕ್ಕೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಬೇಕು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಅಲ್ಲದವರನ್ನು ಕರೆದು ತಂದು ಒಂದು ವೇದಿಕೆಯನ್ನು ಸೃಷ್ಟಿಸಿ ಆ ವೇದಿಕೆಯ ಮುಖಾಂತರ ಯಾರಿಗೊತ್ತು ಮುಂದಿನ ದಿನಗಳಲ್ಲಿ ಒಂದು GL ಆಚಾರ್ಯ ಹುಟ್ಟಿಸಿದಂಥ ವೇದಿಕೆಯಿಂದ ಯಾರೋ ಒಬ್ಬರು ಪ್ರೊಫೆಷನಲ್ ಮಾಡೆಲ್ ಆಗಿ ಕೂಡ ನಮ್ಮ ಮುಂದೆ ಬರ್ಬೋದು. ಸೊ ಅದಕ್ಕೋಸ್ಕರ ವೆರಿ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ತನಕ ಬಂದಿದ್ದೀರಲ್ವ 19 ಜನ. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಸೊ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆ, ಒಂದು ಕಾರ್ಯಕ್ರಮದ ನೆನಪು ನಿಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕನ್ನುವಂತಹ ಉದ್ದೇಶದಿಂದ ನೆನಪಿನ ಕಾಣಿಕೆ ಹಾಗೆಯೇ ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡುವಂತಹ ಹೊತ್ತು ಕುಟುಂಬದ ಎಲ್ಲರೂ ಕೂಡ ಸೇರಿ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಆಚಾರ್ಯ ಇಷ್ಟೊಂದು ಅದ್ಭುತವಾದಂತಹ ವೇದಿಕೆಯನ್ನು ಹೊಸೊಬ್ಬರಿಗೆ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ಭಾಗದಲ್ಲಿ ಈ ಒಂದು ಊರಿನ ಜನಗಳಿಗೆ ಸಿಗಬೇಕು ಅನ್ನೋಂತಹ ಕಾರಣದಿಂದ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಅವರು ನಮ್ಮೆಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಅದು ಮಾಲ್ ಓಪನ್ ಆಗಿರ್ಬೋದು ಅಥವಾ ಲಾಸ್ಟ್ ಇಯರ್ ನಡೆದಂತಹ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಇವತ್ತು ನಡೆಯುವಂತಹ ಕಾರ್ಯಕ್ರಮ ಆಗಿರ್ಬೋದು, ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸೊ ಅದೇ ರೀತಿ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡಬೇಕಾದ್ರೆ ಆ ಕಾರ್ಯಕ್ರಮದ ಹಿಂದೆ ನಿಂತು ಕೆಲಸ ಮಾಡುವವರು ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ಯಾಕಂದ್ರೆ ಪುತ್ತೂರಿನ ಹೆಮ್ಮೆಯ ಇವೆಂಟ್ ಮ್ಯಾನೇಜ್ಮೆಂಟ್ ದಟ್ ಈಸ್ ಸುರೇಶ್ ಶೆಟ್ಟಿ ಇವೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ಜೋರಾದಂತಹ ಚಪ್ಪಾಳೆ ಬರಲಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಅದರ ಹಿಂದಿರುವಂತಹ ವ್ಯಕ್ತಿತ್ವ ಅತಿ ಮುಖ್ಯವಾದದ್ದು. ಯಾಕಂದ್ರೆ ಅವರು ಎದುರುಗಡೆ ಕಾಣಿಸುತ್ತಿಲ್ಲ, ಹಿಂದೆ ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ನಡಿಬೇಕಾದ್ರೆ ಅದಕ್ಕೆ ಕಾರಣೀಕರ್ತರೆ ಅವರಾಗಿರ್ತಾರೆ. ಸೊ ಒಮ್ಮೆ ಜೋರಾದಂತಹ ಚಪ್ಪಾಳೆ ಸುರೇಶ್ ಶೆಟ್ಟಿ ಇವೆಂಟ್ ಅಂಡ್ ಮ್ಯಾನೇಜ್ಮೆಂಟ್ಗೆ. ಸೊ ಇದೀಗ ಐ ರಿಕ್ವೆಸ್ಟ್ ಬಲರಾಮಾಚಾರ್ಯ ಸರ್ ದಯವಿಟ್ಟು ಮುಂದ್ಗಡೆ ಬರಬೇಕು. ಸೊ ಇದೀಗ 3ನೇ ಪ್ಲೇಸ್, 3rd ಪ್ಲೇಸ್ ಯಾರಿಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡುವಂತ ಹೊತ್ತು ಎನಿ ಗೆಸ್? ನೋ ಗೆಸ್. ಇಂಚಿನ ಮರೆ ನಿಖಿಲ ಏರ್ಲ ಗೆಸ ಮಲ್ತೊಂದಿಜ್ಜರು ಬಡ ಒಂದುಂಡು ಎರಡು ಮರ ಆಂಡ್ ಬಂದು ಎಸ್ ನಾವು ಅದನ್ನು ಸೆಕೆಂಡ್ ಕನ್ಸಲೇಷನ್ ಪ್ರೈಸ್ ಅಂತ ಹೇಳುವ ರಶ್ಮಿತಾ ರಾವ್. Yes, let's give a huge round of applause to the 3rd place winner, that is Rashmita Rao. ಬರ್ಲಿ ಜೋರಾದಂತಹ ಚಪ್ಪಾಳೆ. Congratulations, Rashmita. Yes, sir. Please stand there only. Yes, sir. So, ma'am, ಇಬ್ರು ಕೂಡ ಬರ್ತೀರಾ? Yes, sir. Ma'am. ಸೊ ಫಸ್ಟ್ ಕನ್ಸಲೇಷನ್ ಪ್ರೈಸ್ ಅನುಷಾ ಮ್ಯಾಥ್ಯೂ. So let's give a round of applause to the 2nd place winner, that is Anusha Matthew. Congratulations, Anusha, and a very all the best for your future. Yes, ಈಗ ನೀವೆಲ್ಲರೂ ಕಾಯುವಂತಹ ಗೋಲ್ಡನ್ ಗರ್ಲ್ ಆಫ್ GL ಆಚಾರ್ಯ. The title goes to any guess? ಪುತ್ತೂರು any guess? ಪೂರೆಲ್ಲ ಪ್ರೇಮಲ್ ತೊಂದುಲ್ಲೆ ರಾಂದಿಲ್ಲದಕ್ಕಿಲ್ಲ ಇತೆಂಕೆ ನೆರಪುನು ವರಪ್ಪ ಅನ್ನು ಮಾರೈತಿ ದಾದ ಕರ್ಮ ವೈಪುನು ಬಂದ. any guess? ಗೆಸ್ ಉಂಡೆ ಇರೈತಿಕ್ಕೊಂದುಂಡೆ. ಎಸ್ ಸರ್ ದಯವಿಟ್ಟು ಮುಂದುಗಡೆ ಬರಬೇಕು. ಎಸ್ The golden girl of GL title goes to Roshni Gowda. So, round of applause to Roshni Gowda. She is the golden girl of GL Acharya. Let's give a round of applause to everyone. That is Roshni Gowda. A very congratulations, Roshni.
ಇಟ್ಸ್ ನಾಟ್ ಅ ಎಂಡ್, ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. ಇನ್ನೂ ಕೂಡ ಅದ್ಭುತವಾದಂತಹ ವೇದಿಕೆಗಳು ಖಂಡಿತವಾಗಿಯೂ ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ರಾಜಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಉಳಿದ ಕಂಟೆಸ್ಟೆಂಟ್ಗೆ ಗಿಫ್ಟ್ ಹ್ಯಾಂಪರ್ಸನ್ನು ಕೊಡುವಂತಹ ಹೊತ್ತು. ನೀವು ವಿನ್ ಆಗದಿದ್ರೂ ಕೂಡ ಇನ್ನೊಂದು ವೇದಿಕೆಯಲ್ಲಿ ಖಂಡಿತವಾಗಿ ವಿನ್ ಆಗಿ ಬರ್ತೀರ ಅನ್ನುವಂತಹ ನಂಬಿಕೆ ನಮಗೆ ಇದೆ. ಜಸ್ಟ್ ಅ ಬಿಗಿನಿಂಗ್. ಈ ಒಂದು ವೇದಿಕೆ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಮುಂಬರುವ ಫ್ಯೂಚರನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕೋಸ್ಕರ ನೀವು ಯಾವತ್ತೂ ಗ್ರೇಟ್ಫುಲ್ ಅಂತ ತಿಳ್ಕೊಂಡು ಈಗ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆಯನ್ನು ತೆಗೆಯುವಂತಹ ಹೊತ್ತು. 1 by 1 ಎದುರುಗಡೆ ಬನ್ನಿ. ಈ ಕಡೆಯಿಂದ ಕಂಟೆಸ್ಟೆಂಟ್ ನಂಬರ್ 1 ಇಂದ. ಎಸ್, ವಿನ್ನರ್ಸ್ ಈ ಕಡೆ ಬಂದುಬಿಡಿ. ಎಸ್, ಯಾ ಮ್ಯಾಮ್. ಮ್ಯಾಮ್ 1 ನಿಮಿಷ ನಿಲ್ಲಿ. ಹಾಂ, ಹೋಗಿ ಹೋಗಿ ಹೋಗಿ. ಎಸ್ ಸರ್, ಥ್ಯಾಂಕ್ ಯು ರಾಜಿ ಮ್ಯಾಮ್. ಎಸ್ ಸರ್, ವೇದ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ವೇದ ಮ್ಯಾಮ್, ಎಸ್. ನೆಕ್ಸ್ಟ್ ಪ್ಲೀಸ್ ಕಮ್ ಫಾರ್ವರ್ಡ್. ಬರಬೇಕು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ವೇದ ಮ್ಯಾಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ವೇದ ಮ್ಯಾಮ್. ಲಕ್ಷ್ಮೀಕಾಂತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು. ಎಸ್, ಕಮ್ ಫಾರ್ವರ್ಡ್. ನೆಕ್ಸ್ಟ್ ಒನ್. क्या बताऊं मैं तुझे जो मैं ಕಮ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀಕಾಂತ್ ಸರ್. ಸುಧನ್ವ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಕಮ್ ಫಾರ್ವರ್ಡ್. To our winner and the runner-ups, thank you so much. Have a bright future ahead. ಬಲರಾಮಾಚಾರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕಂದರೆ ಈ ಒಂದು ಕಾರ್ಯಕ್ರಮದ ಹಿಂದೆ ತುಂಬ ಜನ ಡ್ಯಾನ್ಸ್ ಮಾಡಿ ಅದ್ಭುತವಾದಂಥ ಪ್ರತಿಭೆಯನ್ನು ಈ ಒಂದು ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಡಿ ಝೋನ್ ತಂಡವನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಒಂದು ನೆನಪಿನ ಕಾಣಿಕೆಯನ್ನು ತಗೊಳ್ಳಿಕ್ಕೋಸ್ಕರ ಡಿ ಝೋನ್ ತಂಡದವರು ವೇದಿಕೆಗೆ ಬರಬೇಕು. ಅದಿತಿ ಅವರು ವೇದಿಕೆಗೆ ಬರಬೇಕು. ಅದಿತಿ, ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು. ಅದರ ಜೊತೆಗೆ ಋಥ್ವಿ ವಿಜಯ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರು ಕುಮ್ಮಿ ದಯವಿಟ್ಟು ವೇದಿಕೆಗೆ ಬರಬೇಕು. ಬಂದ್ರ? ವೆರ್ ಇಸ್ ಹಿ? ಹಾಂ, ಮತ್ತೆ ಬರ್ತಾರೆ ಅವರು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಎಸ್ ಸರ್. ಸೊ ಕಾರ್ಯಕ್ರಮದ ಇನ್ನೊಂದು ಕಡೆಯ ನೃತ್ಯ ನಮ್ಮ ಅದಿತಿ ಮತ್ತು ಋಥಿ, ನಮ್ಮ ಪುತ್ತೂರಿನ ಮುತ್ತುಗಳಂತ ಹೇಳ್ಬೋದು. ಅದ್ಭುತವಾದಂತಹ ಪ್ರತಿಭೆಗಳು. ಮೊದಲನೆಯ ಬಾರಿಗೆ ಅವರು ಜೊತೆಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಿಸ್ಟ್ರಿ ಆಫ್ ಪುತ್ತೂರು. ಮೊದಲನೇ ಬಾರಿಗೆ ಇಬ್ಬರು ಕ್ಲಾಸಿಕಲ್
ಮೊದಲೇ ಬಾರಿಗೆ ಒಟ್ಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲೌಸ್ ಟು ಅತಿಥಿ ಅಂಡ್ ಪೃಥ್ವಿ ವಿಜಯಕುಮಾರ್. ಚೆಕ್. मधुबन में जो कन्हैया किसी गोपी से मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी गोपी से मिले, मन में तो राधा के ही प्रेम के हैं फूल खिले, इसलिए राधा जले, इसलिए राधा जले, बिना सोचे समझे, इसलिए राधा जले, इसलिए राधा जले। फिर क्यों है उसको विश्वास आधा, ओ गोपियां तारे हैं चांद है राधा, फिर क्यों है उसको विश्वास आधा। कान्हा जी का जो सदा इधर उधर ध्यान रहे, राधा बेचारी को फिर अपने पे क्या मान रहे। गोपियां आनी जानी है राधा तो मन की रानी है, गोपियां आनी जानी है राधा तो मन की रानी है, सांझ सखारे जमुना किनारे राधा राधा ही कान्हा पुकारे। ओए होए बाहों के हार जो डाले कोई कान्हा के गले, राधा कैसे न चले, राधा कैसे न चले, इसलिए राधा जले, इसलिए राधा जले। ಓಕೆ, ಇನ್ನೊಮ್ಮೆ ನೆನಪಿನ ಕಾಣಿಕೆಯನ್ನು ಕೊಡುವಂತ ಹೊತ್ತು ರಾಜಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕುಮ್ಮಿ ಆನ್ ಸ್ಟೇಜ್ ಪ್ಲೀಸ್. ಎಸ್, ಮೊಮೆಂಟೋ ಪ್ಲೀಸ್. ಹಾಗೆಯೇ ಶಶಿಕಲಾ ಸೌಂಡ್ಸ್ ಇದರಿಂದ ಯಾರಾದರೂ ಬರಬೇಕು ವೇದಿಕೆಗೆ. ಶಶಿಕಲಾ ಸೌಂಡ್ಸಿಂದ ಮ್ಯಾಮ್ ಮ್ಯಾಮ್ ರೈಟ್. ಎಸ್ ಸರ್, ನಾವು ಮಾತಾಡೋದು ಎಷ್ಟು ಇಂಪಾರ್ಟೆಂಟು ಅಲ್ಲಿ ಕೂತ್ಕೊಂಡು ಸೌಂಡ್ ಇಂಜಿನಿಯರ್ಸ್ ಆಪರೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈವೆಂಟ್ ಕಂಪ್ಲೀಟ್ ಆಗಿ ಆಗಬೇಕಾದ್ರೆ ಕಾರಣಕರ್ತರು ನಮ್ಮ ಸುರೇಶ್ ಶೆಟ್ಟಿ ಆ್ಯಂಡ್ ಈವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದರ ಸುರೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಪುತ್ತೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದು ಹೆಮ್ಮೆಯಿಂದ ಆಗುವುದಂತ ಹೇಳಿದರೆ ಅದು ನಮ್ಮ ಸುರೇಶ್ ಶೆಟ್ಟಿ ಈವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟಿನ ಕಡೆಯಿಂದಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಒಂದು ಕಾರ್ಯಕ್ರಮವನ್ನು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಬಲರಾಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ನೆನಪಿನ ಕಾಣಿಕೆ, ನಮ್ಮ ಫ್ಯಾಷನ್ನ ಕೊರಿಯೋಗ್ರಾಫರ್ ಅಪೂರ್ವ ಅವರು ತುಂಬ ಒಳ್ಳೆ ರೀತಿಯಲ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಕೊರಿಯೋಗ್ರಾಫಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರು, ಅಲ್ಲಿಂದ ಬಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕಾರ್ಯಕ್ರಮ ಎಂಡ್ ಮಾಡೋಕ್ಕಿಂತ ಮೊದಲೇದಾಗಿ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ಹೇಳಲೇಬೇಕು. ಯಾಕಂದರೆ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ತುಂಬ ಜನ ಕೆಲಸ ಮಾಡಿರ್ತೀರಾ. ಸ್ಪೆಷಲ್ ಆಗಿ ಕಂಪ್ಲೀಟ್ ಆಗಿರುವಂತಹ ಈವೆಂಟ್ ನಮ್ಮ ಸುರೇಶ್ ಶೆಟ್ಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ಧನ್ಯವಾದ. ಹಾಗೆಯೇ ಇದರೆಲ್ಲ ನಮ್ಮ ಶಶಿಕಲಾ ಸೌಂಡ್ಸ್ ಆಗಿರ್ಬೋದು, ಹಾಗೆಯೇ ಅದರ ಹಿಂದ್ಗಡೆ ಕೆಲಸ ಮಾಡುವಂತಹ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಎಲ್ಲ ಕೂಡ ಅವರ ಈವೆಂಟಿನ ಕಡೆಯಿಂದ ಅವರಿಗೂ ಧನ್ಯವಾದ ಅಂತ ಹೇಳ್ತೇವೆ. ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಗಣ್ಯರು
ಒಂದೇ ಮಾತಿನಲ್ಲಿ ಧನ್ಯವಾದ ಅಂತ ಹೇಳ್ತಾ ಅಂಡ್ ಸುದ್ದಿವಾಹಿನಿ ಅವರಿಗೂ ಕೂಡ ನಿಮ್ಮ ಈ ಒಂದು ಸಮಯಕ್ಕೆ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಸೌಮ್ಯ ಅವರಿಗೂ ಕೂಡ ಧನ್ಯವಾದಗಳು ಮತ್ತು ಈ ನೆನಪಿನ ಕಾಣಿಕೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.